ಕುಮಾರಿ ತಶ್ವಿ ಕುಂಪಲ, ನಮಸ್ಯ, ನಿಶಿಕಾ, ಚಾರ್ವಿ ಅಂಜನೆ ಶಂಕರನ ಪಾತ್ರೋಡು ಆದರ್ಶ ತಲಪಾಡಿ, ಗಣೇಶನ ಪಾತ್ರೋಡು ಸಂತೋಷ್ ಕುಮಾರ್. ಮಾತಾ ಕಲಾವಿದರಿಗೆ ಕೈತಾಟಿ ಬಟ್ಟುದು ಪ್ರೋತ್ಸಾಹ ಕೊರಡು ಒಂದಕ್ಕೇನೋದಿಲ್ಲ. ಈ ಸಂಸ್ಥೆದ ಶ್ರೀ ಈ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ಮಧುಸೂದನ್ ಅಯ್ಯಾರ್ ಅವರ ಸ್ಟೇಜಿಗೆ ಬರ್ತದ ಒಂಜಿ ಸ್ಮರಣಿಕೆ ದೆತ್ತ ನೋಡುವುದಕ್ಕೇನೋದಿಲ್ಲ. ನೋಡು ಸೊನ್ಬೆಲಿನ ಸಂದೇಶಿಸುವ ತೊಕ್ಕೋಟು ಓವರ್ ಬ್ರಿಡ್ಜಿದ ಸೈಡ್ ಈ ಸಂಸ್ಥೆದ ಒಂಜಿ ಶಾಖೆ ಉಂಟು. ಮಾತೆಲ್ಲ ಅಡೆಗೆ ಬರ್ತದೆ. ಈ ಸಂಸ್ಥೆದ ಒಂಜಿ ಸದುಪಯೋಗ ಪಡೆಯೋಡು ಬಣ್ಣದು ಈ ಟೈಮ್ಡು ಕೇನೊಂದಲ್ಲ ಸೊನ್ಮೇಲು. ನವರಾತ್ರಿ ಉತ್ಸವವು ಬಹಳ ವಿಜೃಂಭಣೆಯಿಂದ ಜರುಗಿದೆ. ಕಡೆಯ ದಿವಸದ ಇವತ್ತಿನ ಸಮಾರೋಪ ಸಮಾರಂಭ, ಇವತ್ತಿನ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಇವತ್ತಿನ ಕಾರ್ಯದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಹಿರಿಯ ಸಮಾಜ ಸೇವಕರು ಆಗಿರುವಂತಹ ಶ್ರೀ ವಿಶ್ವಂಭರ ರೈ ಅಡ್ಯಾರ್ ಇವತ್ತಿನ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಇವತ್ತಿನ ಸಭೆಯನ್ನು ತಾವು ನಡೆಸಿಕೊಡ್ಬೇಕಾಗಿ ತಮ್ಮೆಲ್ಲರೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀದೇವಿ ಕನ್ಸ್ಟ್ರಕ್ಷನ್ಸ್ ಮಂಗಳೂರು, ಇದರ ಶ್ರೀ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ, ಅದೇ ರೀತಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿಕಟಪೂರ್ವ ನಿರ್ದೇಶಕರಾಗಿರುವಂತಹ ಶ್ರೀ ಕೆ.ಟಿ. ಸುವರ್ಣ ತುಕ್ಕೋಟು, ನಿವೃತ್ತ ಮುಖ್ಯ ಉಪಾಧ್ಯಾಯರಾಗಿರುವಂತಹ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಇವರ ಮುಖ್ಯ ಉಪಸ್ಥಿತಿಯಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಗೂ ಶಾಂತಲ ನಾಟ್ಯ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರಿಗೆ ಗೌರವದ ಅಭಿನಂದನಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಬಂದಂತಹ ಎಲ್ಲ ಭಗವದ್ಭಕ್ತ ಬಾಂಧವರಿಗೂ ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ ವೇದಿಕೆಯನ್ನು ಸಭಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಾ ವೇದಿಕೆಯ 2024ಗೆ ಬಹಳ ವಿಜೃಂಭಣೆಯಿಂದ ಎಲ್ಲರ ಸಹಕಾರದೊಂದಿಗೆ ನವರಾತ್ರಿ ಉತ್ಸವ ಬಹಳ ಉತ್ಸವ ನಡೆದಿದೆ. ಇವತ್ತು ಬೆಳಿಗ್ಗೆ ಸಾಮೂಹಿಕ ಚಂಡಿಕಾ ಹವನ ಸಹ ಆಗಿ ಅನ್ನ ಸಂತರ್ಪಣೆಯಾಗಿ ಇದೀಗ ಸಂಜೆಯ ಎಲ್ಲ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಈ ಒಂದು ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮೆಲ್ಲ ಅನುವನ್ನು ಸ್ವೀಕರಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಪ್ರಥಮ ಪ್ರಾರ್ಥನೆಯೊಂದಿಗೆ ಮಿತ್ರ ಮಂಡಳಿಯ ಸದಸ್ಯರಿಂದ ಇವತ್ತಿನ ಪ್ರಾರ್ಥನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತಿನ ಅಭಿನಂದನೆಯನ್ನು ಸ್ವೀಕರಿಸಲಿರುವಂತಹ ಶಾಂತಲ ನಾಟ್ಯ ಪ್ರಶಸ್ತಿ ಪುರಸ್ಕೃತರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಾಟ್ಯಾಚಾರ್ಯ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶಾಲೆಯ ಪ್ರಾರ್ಥನೆಯ ಮುಖಾಂತರ ಮಾತೃ ಮಂಡಳಿಯ ಸದಸ್ಯರು ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ, ಮೂಜಗದೊಡೆಯ ಗಣೇಶನೇ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ, ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ, ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ, ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ, ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನ ಎಂಬುದಿಲ್ಲ, ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನ ಎಂಬುದಿಲ್ಲ, ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ, ವಿಜಯ ವಿನಾಯಕನೇ
ಮುಖರೇ ಕರುಣಾಸಾಗರನೇ. ಇನ್ನಿತ ಕಾರ್ಯಕ್ರಮದ ಬತ್ತಿಂಚಿ ಅತಿಥಿಲೇನೆ ಸ್ವಾಗತದ ಮುಖಾಂತರ ಈ ಒಂದು ವೇದಿಕೆಗೆ ಸ್ವಾಗತ ಮಲ್ಪೆರಲ್ಲಿರು ಈ ಟ್ರಸ್ಟದ ಅಧ್ಯಕ್ಷರು ಅದೇ ರೀತಿ ಮ್ಯಾನೇಜಿಂಗ್ ಟ್ರಸ್ಟ್ ಇಲ್ಲ ಏನಂಚಿನ ಶ್ರೀ ಮಧುಸೂದನ್ ಅಯ್ಯರ್ ಮೇರಡ ಪ್ರೀತಿಪೂರ್ವಕವಾದ ವಿನಮ್ರವಾದ ವಿನಂತಿಯನ್ನು ಮಲ್ತಂದಲ್ಲ. ಅಕ್ಟೋಬರ್ ತಿಂಗಳು 3ನೇ ತಾರೀಕಿಗೆ ಆರಂಭವಾದಂಥ ಶರನ್ನವರಾತ್ರಿಯ 11ನೇ ದಿನ ಇವತ್ತು 13ನೇ ತಾರೀಕಿಗೆ ಕೊನೆಯ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳುತ್ತಾ ಇದೆ. ಬೆಳಗ್ಗೆ ಚಂಡಿಕಾ ಹೋಮದ ಮುಖಾಂತರ ಬಹಳ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿಯ ಆಧ್ಯಾತ್ಮಿಕ ಬಂಧುಗಳಿಗೆ ಒಂದು ಚಂಡಿಕಾ ಹೋಮದ ದರ್ಶನವಾಯಿತು, ತಾಯಿ ಮೂಕಾಂಬಿಕೆಯ ದರ್ಶನವಾಯಿತು. ಆದರೆ ನಾವು ನೆನಪಿಸಬೇಕಾದ್ದು ಈ ಕ್ಷೇತ್ರದಲ್ಲಿ ತಾಯಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸಿದ ಶ್ರೀ ಶ್ರೀ ರಾಜಯೋಗಿ ರಮಾನಂದ ಸ್ವಾಮೀಜಿಯವನು 1978ರಲ್ಲಿ ತನ್ನ ಜೀವನ ಸಾಗಿಸುವ ಉದ್ದೇಶದಲ್ಲಿ ದೂರದ ಕಾಸರಗೋಡು ಜಿಲ್ಲೆಯ ಮಾವಿನಕಟ್ಟೆಯಿಂದ ಬಂದಂಥ ಮೇಲ್ನೋಟಕ್ಕಿರುವಂಥ ಸಾಮಾನ್ಯ ವ್ಯಕ್ತಿ ತನ್ನ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುತ್ತಾ ಒಂದು ಬಸ್ ಕಂಡಕ್ಟರ್ ಆಗಿ ಜೀವನ ಆರಂಭಿಸ್ತಾ ತಮ್ಮ ಸಹೋದ್ಯೋಗಿಗಳಿಗೆ ಬೇರೆ ಬೇರೆ ಕಷ್ಟ ಕಾರ್ಪಣ್ಯಗಳು ಬರುವಾಗ ತನ್ನ ಸೊಂಟದಲ್ಲಿ ಕಟ್ಟಿದಂತಹ ಭಸ್ಮವನ್ನು ಅವರಿಗೆ ನೀಡುತ್ತಾ ಆ ಭಸ್ಮದಿಂದ ಅವರು ಫಲವನ್ನು ಕಾಣುತ್ತಾ ಅಥವಾ ಪರಿಹಾರವನ್ನು ಕಾಣುತ್ತಾ ಮುಂದೆ ಆ ವ್ಯಕ್ತಿ ಕೊಲ್ಯ ಕ್ಷೇತ್ರಕ್ಕೆ ಬರ್ತಾರೆ. ಅದು ಯಾಕೆ ಮಂಗಳೂರಿನಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ವಿಶಾಲವಾದ ಸ್ಥಳದಲ್ಲಿ ಇದ್ದುಕೊಂಡು ಯಾಕೆ ಕೊಲ್ಯ ಕ್ಷೇತ್ರವನ್ನೇ ಅವರು ಆರಿಸಿದ್ದು ಅಂತ ಎಂಬ ವಿಚಾರವು ನಮ್ಮಲ್ಲಿ ಒಂದು ವಿಮರ್ಶೆಗೆ ಜಿಜ್ಞಾಸೆಗೆ ಕಾರಣವಾಗ್ತಾ ಇದೆ. ಬಹಳ ಪುರಾತನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಇಲ್ಲಿ ಕೋಲ ಮಹರ್ಷಿಗಳು ಬಂದು ತಪಸ್ಸು ಮಾಡಿ ಇಲ್ಲಿ ಒಂದು ಆಧ್ಯಾತ್ಮಿಕ ನೆಲೆಯನ್ನು ಕಂಡುಕೊಂಡಿದ್ದಂಥ ಕೋಲ ಮಹರ್ಷಿಗಳ ಬಗ್ಗೆ ನಾವೆಲ್ಲ ಕೇಳಿರ್ಬೋದು. ಇಲ್ಲಿಯ ಕೂಡ ಭಾಳಷ್ಟು ಬಾರಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳುವಾಗ ಒಬ್ಬರಲ್ಲ 2-3 ಜ್ಯೋತಿಷರು ದೈವಜ್ಞರು ಹೇಳಿದರು, ಇಲ್ಲಿ ಒಂದು ಕೋಲ ಮಹರ್ಷಿಗಳ ಒಂದು ಸ್ಥಾನ ಇದೆ, ಅವರು ಇಲ್ಲಿ ತಪಸ್ಸು ಮಾಡ್ತಾ ಇದ್ದು, ಅವರ ಶಿಬಿರ ಇಲ್ಲಿ ಇತ್ತು ಅಂತೇಳಿ. ಮತ್ತೊಂದು ವಿಮರ್ಶಾತ್ಮಕ ವಿಚಾರಗಳು ಅಂತ ಹೇಳಿದರೆ, ಆದಿಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸಿ ಚೋಟಾನಿಕ್ಕರಕ್ಕೆ ಹೋಗುವಂಥ ಕಾಡಿನ ಮಧ್ಯದಲ್ಲಿ, ಯಾಕೆಂದರೆ ಈಗಿನ ಹೈವೇ ಯಾವಾಗಲೂ ಬಹಳ ಹತ್ತಿರದ ದಾರಿಯನ್ನೇ ಹುಡುಕುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲೂ ಕೂಡ ನಡೆದು ಬರುವ ದಾರಿ ಕೂಡ ನಾವು ಸಮೀಪದ ದಾರಿಯನ್ನು ನೋಡ್ತಾ ಇದ್ದೆವು. ಆದರೆ ಶಂಕರಾಚಾರ್ಯರು ಸಾಗಿದ ಈ ರಸ್ತೆಯಲ್ಲಿ ರಾತ್ರಿ ಆಗುವಾಗ ತಂಗಲಿಕ್ಕೆ ಅವರಿಗೆ ಸೂಕ್ತ ಪ್ರದೇಶ ಸಿಗಬೇಕು. ಅವರಿಗೆ ಅವರ ದಿವ್ಯ ದೃಷ್ಟಿಯಲ್ಲಿ ಈ ಕೊಲ್ಯ, ಈ ಮಹಾಭೂಮಿ, ಈ ಪುಣ್ಯಭೂಮಿಯೇ ಅವರಿಗೆ ಸೂಕ್ತ ಸ್ಥಳ ಅಂತ ಅನಿಸಿತ್ತು. ಅವರು ಇಲ್ಲಿ ರಾತ್ರಿ ನೆಲೆಗೊಳ್ತಾರೆ, ವಾಸಿಸ್ತಾರೆ. ಅವರ ಬೆಳಗಿನ ಉಷಾ ಪೂಜೆಯ ನಂತರ ಅವರು ಮುಂದಿನ ದಾರಿಯಲ್ಲಿ ಅವರು ಸಾಗ್ತಾ ಇದ್ದಾರೆ. ಅಂಥ ಒಂದು ಈ ಪುಣ್ಯಭೂಮಿಗೆ ಶ್ರೀ ರಾಮಾನಂದ ಸ್ವಾಮೀಜಿಯವರು ಆಗಮಿಸ್ತಾರೆ. ಆದರೆ 4 ದಶಕಗಳ ಹಿಂದೆ ಸ್ವಾಮೀಜಿಗಳಲ್ಲಿ ಪರಂಪರೆ ಇದ್ದ ಸ್ವಾಮೀಜಿ, ಪರಂಪರೆ ಇಲ್ಲದ ಸ್ವಾಮೀಜಿ ಅಂತೇಳಿ ನಾವು ಮತಭೇದವನ್ನು ಅಥವಾ 2 ವಿಂಗಡವಾಗಿ ನಾವು ನೋಡ್ತಾ ಇದ್ದೆವು. ಆ ಮಾತಿನಲ್ಲಿ ಹೇಳುವುದಿದ್ದರೆ ನಮ್ಮ ಸ್ವಾಮೀಜಿಗಳಿಗೆ ಪರಂಪರೆ ಇಲ್ಲ. ಅವರಿಗೆ ಅವರ ಶಿಷ್ಯರನ್ನು, ಅವರ ಗುರುಗಳನ್ನು ಅವರು ಅನ್ವೇಷಿಸಿ ಶಿವಪಾಲಿ ಯೋಗಿಯನ್ನು ಸಂಪರ್ಕಿಸಿ ಅವರಿಂದ ದೀಕ್ಷೆ ಪಟ್ಟು ಅವರು ಮುಂದೆ ಸ್ವಾಮೀಜಿಯಾಗಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹಾಗಿರುವಾಗ ಈ ಪರಂಪರೆ ಇರೋ ಸ್ವಾಮೀಜಿ ಎಂಬ ವಿಷಯಕ್ಕೆ ಈಗಿನ ಕಾಲದಲ್ಲಿ ಹೆಚ್ಚು ಪ್ರಾಶಸ್ತ್ಯ ಬರ್ತಾ ಇದೆ. ಯಾಕೆ ಹೇಳಿದರೆ, ಮಠದ ಒಳಗೆ ಕೂತು ನಾವು ಅಕ್ಷತೆಯನ್ನು ಕೊಡ್ತೇವೆ, ಆದರೆ ಸಮಾಜದಲ್ಲಿ ಹಿಂದೂ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು, ಅವಮಾನವನ್ನು ಪ್ರಶ್ನಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ನಾವು ಸಾತ್ವಿಕರಾಗಿ ಮುಂದೆ ಒಳ್ಳೆಯದಾಗಬಹುದು ಎಂಬ ಉದ್ದೇಶದಲ್ಲಿ ನಾವು ಮಠದ ಒಳಗೆ ಬಂದ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಅಕ್ಷತೆ ಕೊಡ್ತಾ ಇದ್ದೇವೆ.
ಆದರೆ ಈ ಅವಮಾನವನ್ನು ಸಹಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಸರಿಯಾದ ಸಂಘಟನೆಗಳು ಇದ್ದರೂ ಕೂಡ ಅದನ್ನು ಬೆಂಬಲಿಸುವಂಥ ವ್ಯಕ್ತಿಗಳು ಅಥವಾ ಸಮಾಜ ಭಾಳ ಕಮ್ಮಿ ಇತ್ತು ಆ ಕಾಲದಲ್ಲಿ. ಹಾಗಿರುವಾಗ ಶ್ರೀ ರಮಾನಂದ ಸ್ವಾಮೀಜಿಯವರು ಮಠದಿಂದ ಹೊರಗೆ ಬಂದು ಹಿಂದುತ್ವಕ್ಕೆ ಬೇಕಾಗಿ ಹೋರಾಡಿದಂಥ ಒಂದು ಮಹಾನ್ ಯೋಗಿ. ಆ ಪರಂಪರೆ ಆರಂಭವಾದದ್ದು ಅಲ್ಲಿಂದ. ಅದರ ನಂತರ ಬಹಳಷ್ಟು ದಕ್ಷಿಣ ಕನ್ನಡದಲ್ಲಿ ಸುತ್ತಮುತ್ತಲ ಜಾಗೆಯಲ್ಲಿ ನಾವು ಬಹಳಷ್ಟು ಸ್ವಾಮೀಜಿಗಳು ಬಂದರು. ಅವರು ಕೂಡ ನಮ್ಮ ರಮಾನಂದ ಸ್ವಾಮೀಜಿಯವರು ಸಾಗಿದ ದಾರಿಯಲ್ಲೇ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಬೇರೆ ಬೇರೆ ಸಮಸ್ಯೆಗಳು ಇದೆ. ಹಿಂದುತ್ವದ ಬಗ್ಗೆ ಮಾತನಾಡಿದ ಕೂಡಲೇ ಅವರ ನಾಲಿಗೆಯನ್ನು ಕತ್ತರಿಸಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದರು. ಅದೇ ಥರ ರಮಾನಂದ ಸ್ವಾಮೀಜಿಯವರು ಉಳ್ಳಾಳ ಮುಂತಾದ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ವಕ್ತಾರರಾಗಿ ಅಥವಾ ವಿಶ್ವ ಹಿಂದೂ ಪರಿಷತ್ತಿನ ಆ ಸ್ವರವನ್ನು ಎತ್ತರದಲ್ಲಿ ಅವರು ಸಮಾಜಕ್ಕೆ ತಿಳಿಸಿದಾಗ ಅವರಿಗೂ ಕೂಡ ಆಗಿನ ಕಾಲದಲ್ಲಿ ಬೆದರಿಕೆಯು ಎಲ್ಲ ಬಂದಿತ್ತು. ಆದರೂ ಕೂಡ ಅದನ್ನು ಸಹಿಸಿ ಲೆಕ್ಕಿಸದೆ ನನ್ನ ರಾಷ್ಟ್ರ ನನ್ನ ಧರ್ಮ ಎಂಬ ಒಂದು ಉತ್ಕೃಷ್ಟ ಮನೋಭಾವದಲ್ಲಿ ಅವರು ಸಮಾಜವನ್ನು ನಡೆಸ್ತಾ ಇದ್ದರು. ಅದು ಮಾತ್ರ ಅಲ್ಲ, ನಮ್ಮ ಹಿಂದೂ ಸಮಾಜದಲ್ಲಿರುವಂಥ ಮತಭೇದಗಳು, ಅಸ್ಪೃಶ್ಯತೆಯ ಬಗ್ಗೆ ಕೂಡ ಅವರು ಹೋರಾಡ್ತಾ ಇದ್ದರು. ಕಟ್ಟಕಡೆಯ ವ್ಯಕ್ತಿಗಳನ್ನು ಯಾರು ಸ್ಪರ್ಶಿಸದಂಥ ವ್ಯಕ್ತಿಯನ್ನು ಕೂಡ ಅವರು ಅವರ ಮನೆಗೆ ಹೋಗಿ ಅವರ ತಲೆ ಕೂದಲನ್ನು ಸ್ವಚ್ಛ ಮಾಡಿ ಸ್ನಾನ ಮಾಡಿಸಿ ಅವರಿಗೆ ಕೈಯಲ್ಲಿದ್ದಂಥ ಏನು ಆಹಾರ ಸಾಮಗ್ರಿಗಳನ್ನು ಅವರಲ್ಲಿ ಸಲ್ಲಿಸ್ತಾ ಇದ್ದರು. ನೀವು ಕೂಡ ಸಮಾಜಮುಖಿಯಾಗಿ, ನೀವು ಸಮಾಜದ ಒಂದು ಹಿಂದೂ ಸಮಾಜದ ಅಂಗ, ನೀವು ನಮ್ಮೊಂದಿಗೆ ಇರಬೇಕು, ಸಮಾಜ ಬೆಳಿಬೇಕಿದ್ರೆ ನೀವು ಕೂಡ ನಮ್ಮೊಳಗೆ ಇರಬೇಕು ಎಂಬ ಮನೋಭಾವನೆಯಲ್ಲಿ ಅವರನ್ನು ಕೂಡ ಪ್ರೋತ್ಸಾಹಿಸ್ತಾ ಇದ್ದರು. ಈ ಕ್ಷೇತ್ರಕ್ಕೆ ಎಷ್ಟೋ ಜನ ಬಡಬಗ್ಗರು ಬಂದರೂ ಕೂಡ ಅವರಿಗೆ ಕೈಯಲ್ಲಿರುವಂಥ ಹಣವನ್ನು ಅಥವಾ ಏನಾದರೂ ದಾನ ಧರ್ಮ ಮಾಡಿಕೊಂಡು ಅವರು ಆ ಸಮಾಜದ ಆ ಬಂಧುಗಳಿಗೆ ಅವರು ಸಹಕಾರ ಮಾಡ್ತಾಯಿದ್ರು. ಅಂಥ ಒಂದು ಮಹೋನ್ನತ ಸ್ವಾಮೀಜಿ ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರು ಕಟ್ಟಿದ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ಬಂದು ದರ್ಶನ ಮಾಡಿ ತಾಯಿಯ ಅನುಗ್ರಹ ಪಡೆದು ಹೋಗ್ತಾ ಇದ್ದಾರೆ. ಹಿಂದೂ ಸಮಾಜ ಹೇಳಿದರೆ ಕೇವಲ ಕ್ಷೇತ್ರ ಮಾತ್ರ ಅಲ್ಲ, ದೇವಾಲಯ ಮತ್ತು ವಿದ್ಯಾಲಯ ಹಿಂದೂ ಸಮಾಜದ ಎರಡು ಕಣ್ಣುಗಳು ಎಂಬ ಉದ್ದೇಶದಲ್ಲಿ ಅವರು ಹತ್ತಿರದಲ್ಲಿ ಒಂದು ಗುರುಕುಲ ಸ್ಟೈಲ್ನ ಗುರುಕುಲ ರೀತಿಯಲ್ಲಿ ಒಂದು ಒಳ್ಳೆಯ ಹಂಚು ಹಾಕಿದಂಥ ಒಂದು ಶಾಲೆಯ ಕಟ್ಟಡವನ್ನು ಕಟ್ಟಿದರು. ಸುಮಾರು 300ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಒಂದು ದಶಕಗಳ ಹಿಂದೆ ಅಲ್ಲಿ ಕಲಿತಾ ಇದ್ದರು. ಆದರೆ ನಮ್ಮಲ್ಲಿ ಸ್ವಲ್ಪ ಆರ್ಥಿಕ ವ್ಯವಸ್ಥೆಗಳು ಹೆಚ್ಚಾದಾಗ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಹೋಗಲಿಕ್ಕೆ ಆರಂಭ ಮಾಡಿದ್ದೆವು. ಇಂಗ್ಲೀಷ್ ಮೀಡಿಯಂ ಹೋದ ಕೂಡಲೇ ಅಲ್ಲಿ ನಮಗೆ ಬೋಧಿಸುವಂಥ ಇತರ ಚರ್ಚಿನ ಇದು ಬೈಬಲ್ನ ವಿಚಾರ ಆಗಲಿ ಅದರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಯಿತು. ಆದರೆ ಅಲ್ಲಿ ಕಲಿತ ಮಕ್ಕಳು ಇವತ್ತು ಯಾರನ್ನಾದರೂ ಹಿರಿಯರನ್ನು ಕಂಡರೆ ಬಗ್ಗಿ ನಮಸ್ಕರಿಸುವಂಥ ಒಂದು ಸಂಸ್ಕಾರವನ್ನು ಅವರು ಉಳಿಸಿಕೊಂಡಿದ್ದಾರೆ. ಆ ಶಾಲೆಯಲ್ಲಿ ಕಲಿತ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಡಾಕ್ಟ್ರು, ಇಂಜಿನಿಯರ್ ಆಗಿ ವಿದೇಶದಲ್ಲಿ ಕಲಿತಾ ಇದ್ದಾರೆ. ಆದರೆ ಆ ಶಾಲೆಯಲ್ಲಿ ಈಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 60-63. ಹಾಗಿರುವಾಗ ನಮಗೆ ಸಮಾಜದಲ್ಲಿ ಏನು ಸಾಧನೆ ಮಾಡಬಹುದು ಎಂಬ ವಿಚಾರ ನಮಗೆ ಆಗಾಗ ಹೊಳಿತಿರ್ಬೋದು. ನಿಜವಾಗಿಯೂ ಈ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ನಮಗೆ ಒಂದು ಸವಾಲು. ನಮ್ಮಲ್ಲಿ ಬಹಳಷ್ಟು ನಮ್ಮ ಟ್ರಸ್ಟ್ಗಳಲ್ಲಿ ಬಹಳಷ್ಟು ಜನರು ಸಮಾಜ ಸೇವೆ ಮಾಡುವವರಿದ್ದಾರೆ. ಆದರೆ ಈ ಕನ್ನಡ ಶಾಲೆಯನ್ನು 63ರಿಂದ ಕನಿಷ್ಠ 100ಕ್ಕೆ ದಾಟಿಸುವಂಥ ಒಂದು ಸವಾಲನ್ನು ನಾವೆಲ್ಲರೂ ತೆಗೆದುಕೊಂಡು ಬರುವ ಶೈಕ್ಷಣಿಕ ವರ್ಷದಲ್ಲಿ ಆ ಕನ್ನಡ ಶಾಲೆಯನ್ನು ಬೆಳೆಸಿಕೊಂಡು ಆ ಸಂಸ್ಕಾರವನ್ನು, ಅಲ್ಲಿ ಮೊನ್ನೆ ಶಾರದಾ ಪೂಜೆ ನಡೆಯಿತು, ಹಾಗೆ ಹಲವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಆ ಶಾಲೆಯಲ್ಲಿ ನಡೀತಾ ಇದೆ. ಸ್ವಾಮೀಜಿ ಸಮಾಧಿಸ್ಥರಾದ ನಂತರ ಅವರು ಯಾರೂ ಯತಿವರ್ಯರನ್ನು ಅವರು ನೇಮಿಸಿರಲಿಲ್ಲ. ಇಲ್ಲಿ ಒಂದು ದ್ವಂದ್ವ ಉಂಟಾಯಿತು. ಏನು ಮಠ ದೇವಸ್ಥಾನ ಹೇಗೆ ಇದನ್ನು ಮುಂದುವರಿಸುವುದು? ಸ್ವಾಮೀಜಿ ಕಾಲದಲ್ಲೇ ಬಹಳ ಕಷ್ಟಪಟ್ಟು ಈ ದೇವಸ್ಥಾನ ನಡೆಸ್ತಾ ಇದ್ದರು. ಅವರ ದಾನ ಧರ್ಮದಿಂದ ಅವರ ಕೈ ಖಾಲಿ ಆದರೂ ಕೂಡ ಪುನಃ ಬೇರೆ ಬೇರೆ ಮೂಲದಿಂದ ಅವರು ಹಣವನ್ನು ತೆಗೆದುಕೊಂಡು ಬಡಬಗ್ಗರಿಗೆ ಸಾಲ ಮಾಡ್ತಾ ಇದ್ದರು. ಆದರೂ ಒಂದು ತಿಂಗಳಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳಿರುವಂಥ ಈ ದೇವಸ್ಥಾನವನ್ನು ಮುಂದೆ ನಡೆಸುವವರು ಯಾರು ಎಂಬ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಯಿತು. ಒಂದು ಕಡೆಯಿಂದ ಸ್ವಾಮೀಜಿ ಒಟ್ಟಿಗೆ ಇದ್ದಂಥ ಹಿಂದೆ ಸ್ವಾಮೀಜಿಯ ಪೂರ್ವಾಶ್ರಮದ ಯಾದವ ಸಮಾಜದವರು ನಾವು ಅದನ್ನು ನಡೆಸುವ ಎಂಬ ಒಂದು ಉದ್ದೇಶ ಇಟ್ಟುಕೊಂಡು
ನಾನು ಕೂಡ ಸ್ವಾಮೀಜಿಯ ಪೂರ್ವಾಶ್ರಮದ ಯಾದವ ಸಮಾಜಕ್ಕೆ ಸೇರಿದವನಾದ ಕಾರಣ ನಾನು ಮಂಗಳೂರಿನಲ್ಲಿರುವಂಥ ಸಂದರ್ಭಕ್ಕೆ ನನ್ನಲ್ಲಿ ಬಂದು ಅವರು ಕೇಳಿಕೊಳ್ತಾರೆ, ನೀವು ಈ ಕ್ಷೇತ್ರದ ಒಂದು ಜವಾಬ್ದಾರಿ ತೆಗಿಬೇಕು ಅಂತ. ನಾನು ಹೇಳಿದೆ, ನಾನು ವ್ಯಾವಹಾರಿಕವಾಗಿ ಮಾತ್ರ ನನಗೆ ಗೊತ್ತು, ಅಲ್ಲದೆ ಈ ಧಾರ್ಮಿಕ ವಿಚಾರಗಳು ಗೊತ್ತಿಲ್ಲದ ವಿಚಾರದಲ್ಲಿ ನಾವು ಕೈ ಹಾಕಿ ಅದು ನಾಳೆ ಯಾವುದೇ ಲೋಪಕ್ಕೆ ಕಾರಣವಾಗಬಾರ್ದು. ನನ್ನ ಶ್ರೀಮತಿಯವರು ಕೂಡ ಅದನ್ನು ಒಪ್ಪಲಿಲ್ಲ. ಹಾಗೆ ಬಂದವರನ್ನು ನಾನು ಹಿಂದೆ ಕಳಿಸಿದೆ. ಆದರೆ ಇನ್ನೊಂದು ತಂಡ ಬಂತು ನನ್ನ ಹತ್ರ, ನೀವು ಆಗಬೇಕು ಅಂತೇಳಿ. ಮಾತ್ರ ನನಗೆ ಅಲ್ಲಿ ಏನೋ ಸ್ವಾರ್ಥತೆ ಕಂಡಿತ್ತು. ಏನಂತ ಹೇಳಿದರೆ, ಅಲ್ಲಿ ಮಧುಸೂದನ ಎಂಬ ವ್ಯಕ್ತಿ ಅಲ್ಲಿ ಬರಬೇಕು ಎಂಬ ಉದ್ದೇಶ ಅಲ್ಲ, ಮಧುಸೂದನಿಗೆ ಆ ಖರ್ಚು ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದೆ, ಅವರು ಸ್ವಲ್ಪ ಖರ್ಚು ಮಾಡಲಿ ಎಂಬ ಉದ್ದೇಶದಲ್ಲಿ ಮಾತ್ರ ನನ್ನನ್ನು ತಂದದ್ದು ಅಂತೇಳಿ ನನಗೆ ಅದರ ನಂತರ ಭಾಸವಾಯಿತು. ಮತ್ತು ಕೂಡ ಅಲ್ಲಿ ಸಮಸ್ಯೆಗಳು ಉದ್ಭವವಾಗ್ತಾ ಇತ್ತು. ಸ್ವಾಮೀಜಿ ಒಟ್ಟಿಗೆ ಇದ್ದವರು, ಸ್ವಾಮೀಜಿಯ ಅನುಯಾಯಿಗಳು, ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದವರು, ಹಾಗೆ ಎಲ್ಲರೂ ಅವರವರ ನನ್ನ ಸ್ಥಾನ ನನಗೆ ಅಂತೇಳಿರುವಂಥ ವಿಚಾರಗಳು ಬಂದ ಆ ಸಂದರ್ಭದಲ್ಲಿ ಒಂದು ಟ್ರಸ್ಟ್ ರೂಪೀಕರಣ ಮಾಡುವಂತ ಆಯಿತು. ಹಾಗೆ ಸಮಾಜದ ಎಲ್ಲ ಮಹಾಬಲ ಶೆಟ್ಟಿ, ನಮ್ಮ ಹಿರಿಯರಾದ ಮಹಾಬಲ ಶೆಟ್ಟಿಯ ಗಮನಕ್ಕೂ ಬಂದಿತ್ತು. ಹಾಗೆ ಸಮಾಜದ ಯಾದವ ಸಮಾಜಕ್ಕೆ ಆ ಕ್ಷೇತ್ರವನ್ನು ನಡೆಸುತ್ತಿದ್ದರೆ ಸಂತೋಷ. ನಾವೆಲ್ಲರೂ ಸೇರಿ ಆ ಯಾದವ ಸಮಾಜಕ್ಕೆ ಒಂದು ಟ್ರಸ್ಟ್ ಮಾಡಲಿಕ್ಕಿರುವಂಥ ಒಂದು ಅವಕಾಶವನ್ನು ಹಿರಿಯ ವಕೀಲರಾದಂಥ ಮಹಾಬಲ ಶೆಟ್ಟರವರು ಅದನ್ನು ಒಪ್ಪಿಕೊಂಡರು. ಹಾಗೆ 18 ಜನರ ಒಂದು ಟ್ರಸ್ಟಿಯನ್ನು ನಾವು ಮಾಡಿದೆವು. ಅದರಲ್ಲಿ 12 ಜನ ಯಾದವ ಸಮಾಜದವರು, 6 ಜನರು ಇತರ ಸಮಾಜದವರು, ಅಂದರೆ ಮಹಾಬಲ ಶೆಟ್ಟಿ, ಬಾಕಿದ್ದವರೆಲ್ಲ ಸೇರಿಕೊಂಡು ಟ್ರಸ್ಟ್ ಮಾಡುವಂತಾಯಿತು. ಹಾಗೆ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ನಾವು ಟೋಕನ್ ಎಲ್ಲ ತೆಗೆದು ರಿಜಿಸ್ಟ್ರೇಷನ್ ಮಾಡುವ ಸಂದರ್ಭಕ್ಕೆ ಏನೋ ಯಾರೋ ಅದನ್ನು ಫುಸಲಾಯಿಸಿ ಅಥವಾ ಏನೋ ಅವರ ಸ್ವಾರ್ಥ ಕಂಡು ಅವರು ಆ ದಿವಸ ರಿಜಿಸ್ಟ್ರೇಷನ್ ಆಫೀಸಿಗೆ ಬರಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಬರಬೇಕಿತ್ತು, ಅದು ಸಾಮಾನ್ಯ 1 ಗಂಟೆವರೆಗೆ ಕಾದರೂ ಕೂಡ ಅವರು ಬರಲಿಲ್ಲ. ಆದರೆ ಹಿರಿಯರಾದ ಮಹಾಬಲ ಶೆಟ್ಟಿ, ನಾರಾಯಣ ಗೋರಿಗೊಡ್ಡೆ, ಸುಧಾಮ ಆಲೆಟ್ಟಿ ಸುಳ್ಯದಿಂದ ಎಲ್ಲ ಬಂದಿದ್ದರು. ಆದರೆ ಅದು ನಡೆದಿರಲಿಲ್ಲ. ಮುಂದೆ ಏನು ಅಂತ ಇರುವಂಥ ಪ್ರಶ್ನಾರ್ಥಕ ಚಿಹ್ನೆ ಬಂತು. ಯಾಕೆಳಿದರೆ ಕ್ಷೇತ್ರ ಹೇಳಿದರೆ ಸಾಮಾನ್ಯ ಆದರೆ ಶಟ್ರ್ ಹಾಕಿ ಹೋಗ್ಬೋದು, ಆದರೆ ಕ್ಷೇತ್ರ ಹೇಳಿದರೆ ಅದರ ಆ ವ್ಯವಸ್ಥಿತ ರೀತಿಯಲ್ಲಿ ಅದು ನಡಿಬೇಕು ಎಂಬ ಉದ್ದೇಶದಿಂದ ಮಹಾಬಲ ಶೆಟ್ಟಿ ಅವರು ನನ್ನನ್ನು ಕರೆದರು. ನಾನು ಈ ಥರ ಒಂದು ಟ್ರಸ್ಟ್ ಮಾಡ್ತಾ ಇದ್ದೇನೆ, ಅವರು ಸಮಾಜದಲ್ಲಿ ಹಿಂದೂ ಸಮಾಜಕ್ಕೆ ಬೇಕಾಗಿ ಹೋರಾಟ ಮಾಡುವಂಥ ಸ್ವಲ್ಪ ಯುವಕರನ್ನೆಲ್ಲ ಸೇರಿಕೊಂಡು ನಾನು ಒಂದು ಟ್ರಸ್ಟ್ ಮಾಡ್ತೇನೆ, ನೀನು ಕೂಡ ಸೇರಿಕೊ ಅಂತ ಹೇಳ್ತಾರೆ. ನನ್ನ ಸಮಾಜದವರು ನೀನು ಸೇರಬೇಡ ಅಂತ ಹೇಳಿದರು. ಅದು ನನ್ನ ಸ್ವಂತ ಇಚ್ಛೆಯಿಂದ ನಾನು ತೀರ್ಮಾನ ಮಾಡಿದ್ದೆ. ಅದು ತಾಯಿ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ನನ್ನ ಕರ್ತವ್ಯ ಅಂತ ಹೇಳಿದರೆ ಮಹಾಬಲನ ಕರೆಯುವಾಗ ನಾನು ಅದು ಸೇರಿಕೊಂಡೆ. ಅದು ಅಲ್ಲಿಂದ ಒಂದು ಟ್ರಸ್ಟ್ ರೂಪೀಕರಣವಾಗಿ ಸುಮಾರು 7 ವರ್ಷಗಳಿಂದ ನಮ್ಮ ದೇವಸ್ಥಾನ ನಡೀತಾ ಇದೆ. ಆದರೆ ಭಾಳಷ್ಟು ಊರವರು ನಮ್ಮ ಹತ್ರ ಕೇಳ್ತಾ ಇದೆ, 7 ವರ್ಷ ಆಯಿತು, ನೀವು ಏನು ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ದೇವಸ್ಥಾನ ಸ್ವಾಮೀಜಿ ಬಿಟ್ಟು ಹೋಗುವಾಗ ಹೇಗೆ ಇತ್ತು, ಕ್ಷೇತ್ರದ ಒಳಗೆ ಗರ್ಭಗುಡಿ ಸೋರ್ತಾ ಇದೆ, ಭಕ್ತರು ಹೊರಗೆ ತಲೆಗೆ ಟವೆಲ್ ಹಾಕಿ ನಿಲ್ಲಬೇಕು, ಹೊರಗಿನ ಆವರಣ ಇವತ್ತಲ್ಲ ನಾಳೆ ಜರಿದು ಬೀಳ್ತಾ ಇದೆ, ಹಲವು ಸಮಸ್ಯೆಗಳು ನಿಜವಾಗಿಯೂ ಇದೆ. ಆದರೂ ಕೂಡ ಶಾಲೆ ಒಂದು ಭಾಗದಲ್ಲಿ ಶಾಲೆಯ ಹಂಚು ಪಕ್ಕಾಸು ಎಲ್ಲ ಇದು ಕುಂಬಾಗಿ ಅದು ಬೀಳ್ತಾ ಇದೆ. ಆದರೂ ಕೂಡ ಈ 7 ವರ್ಷ ಕಾಲ ಮಹಾಬಲ ಶೆಟ್ಟರು ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ಈ ಕ್ಷೇತ್ರವನ್ನು ಅಲ್ಲಿನ ದೀಪ ನಂದದ ರೀತಿಯಲ್ಲಿ ಅವರು ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ಆ ಮಹೋನ್ನತ ದೂರದೃಷ್ಟಿಯಲ್ಲಿಟ್ಟು ನಾನು ಸಮಾಜಕ್ಕೆ ಎಲ್ಲವನ್ನೂ ಬಿಟ್ಟು ಹೋದಂಥ ಶ್ರೀ ರಾಮಾನಂದ ಸ್ವಾಮೀಜಿಯವರ ಕನಸು ಏನಿತ್ತು ಅದನ್ನು ನನಸು ಮಾಡುವಂಥ ಒಂದು ಸವಾಲನ್ನು ನಾವೆಲ್ಲರೂ ಸೇರ್ತಿರಬೇಕು. ನಾನು ಅಧ್ಯಕ್ಷನಾಗಿ ಬಂದ ಕೂಡಲೇ ನಾನು ಮಹಾಬಲನ ಹತ್ರ ಹೇಳಿದೆ, ಜೀರ್ಣೋದ್ಧಾರ ಖಂಡಿತ ಮಾಡಬೇಕು. ನಮಗೆ ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡಿ ಮಾಡುವಂಥ ಶ್ರೀಮಂತರ ದೇವಸ್ಥಾನ, ನಮ್ಮಲ್ಲಿರುವಂಥ ಭಕ್ತರ ಗಣವೇ ಜನಸಾಮಾನ್ಯರ ಗಣ. ಆಗಿರುವಾಗ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಒಂದು ಒಳ್ಳೆಯ
ಕ್ಷೇತ್ರವನ್ನು ಒಂದು 2-2.5 ಎಕರೆ ಭೂಮಿ ಇದೆ. ಅಲ್ಲಿ ಹೈವೇ ಸೈಡ್ನಲ್ಲಿ ಕೂಡ ಒಂದು 50 ಸೆಂಟ್ ಜಾಗ ಸೇರಿ ಒಂದು 2-2.5 ಎಕರೆ ಭೂಮಿ ಇದೆ. ಅದನ್ನೆಲ್ಲ ಸೇರಿಸಿಕೊಂಡು ಸಮಾಜಕ್ಕೆ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ಒಂದು ಒಳ್ಳೆಯ ಕ್ಷೇತ್ರವನ್ನು ಕಟ್ಟುವ ಒಂದು ದೃಷ್ಟಿಯಲ್ಲಿ ನಾನು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ನಿಮ್ಮೆಲ್ಲರ ಸಹಕಾರವಿದ್ದರೆ, ಆರ್ಥಿಕವಾಗಿ ಇಲ್ಲದಿದ್ದರೂ ಶ್ರಮದ ಮುಖಾಂತರ ನಮಗೆ ಈ ಕ್ಷೇತ್ರದಲ್ಲಿ ಹನುಮಾನ್ ಸೇನೆಯಾಗಿ ಬಂದು ಸಹಕಾರ ಮಾಡ್ಬೋದು. ನಾವು ಈ ಕ್ಷೇತ್ರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ, ಯಾಕೆ ಹೇಳಿದರೆ ಅವರು ಜಾತಿ ಧರ್ಮ ಶ್ರೀಮಂತ ಬಡವ ವಿದ್ಯಾವಂತ ಅಂತ ನೋಡಿ ಅವರು ಯಾರನ್ನೂ ಎರಡು ಕಣ್ಣಲ್ಲಿ ನೋಡಿರಲಿಲ್ಲ. ಹಾಗಿರುವಾಗ ಅವರ ಆಶಯವನ್ನು ಹೊಂದುವ ರೀತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಕ್ಷೇತ್ರವನ್ನು ಮುಂದೆ ನಡೆಸುವ ಅಂತ ಹೇಳುವ ವಿಚಾರವನ್ನು ನಾನು ಪ್ರಾಸ್ತಾವಿಕವಾಗಿ ಮಾತಾಡಿ ನಾನು ಕರ್ತವ್ಯದಿಂದ ಹೊರಗೆ ಬಂದಿರಬೇಕು, ಕ್ಷಮಿಸಬೇಕು. ಯಾಕೆ ಹೇಳಿದರೆ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಮಾತ್ರ ಹೇಳಿದ್ದು, ಆದರೂ ಚುಟುಕಾಗಿ ಎಲ್ಲ ವಿಚಾರಗಳು ನೀವು ತಿಳಿದರೆ ಒಳ್ಳೆಯದು ಎಂಬ ವಿಷಯದಲ್ಲಿ ನಾನು ಸುಮಾರು 8 ವರ್ಷಗಳ ಸ್ವಾಮೀಜಿಯವರು 23/5/2016 ಅವರು ಸಮಾಧಿಸ್ಥರಾದರು. ಅಲ್ಲಿಂದ ಇಲ್ಲಿವರೆಗೆ ನಡೆದಂಥ ವಿಚಾರಗಳನ್ನು ನಾನು ಬಹಳ ಹತ್ತಿರವಾಗಿ ಗಮನಿಸಿದ್ದ ಕಾರಣ ಇದ್ದ ವಾಸ್ತವ ಸಂಗತಿಯನ್ನು ಆ ತಾಯಿಯ ಒಂದು ಮಾತು ಅಂತ ಹೇಳಿ ನಾನು ನಿಮ್ಮ ಹತ್ರ ವಿಷಯವನ್ನು ಹೇಳ್ತಾ ಇದ್ದರೆ, ಇದರಲ್ಲಿ ಬಣ್ಣಗಳು ಯಾವುದೂ ಇಲ್ಲ, ಇದ್ದದ್ದು ತಾಜಾ ಸತ್ಯ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ನಾಟ್ಯಾಚಾರ್ಯ ಉಳ್ಳಾಳ ಶ್ರೀ ಮೋಹನ್ ಕುಮಾರ್ ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಮನೆಯಿಂದ ನಡೆದುಕೊಂಡು ಇಲ್ಲಿಗೆ ಅವರು ಬಂದಿದ್ದಾರೆ. ಬಹಳ ಸಂತೋಷ ವಿಷಯ. ಇಲ್ಲಿ ಭರತನಾಟ್ಯ ಕಲೆ ಸಾಹಿತ್ಯವನ್ನು ಬೆಳೆಸಲಿಕ್ಕೆ, ಯಾಕೆ ಹೇಳಿದರೆ ಮೂಕಾಂಬಿಕೆಯ ಬಹಳಷ್ಟು ಒಂದು ಸಾಹಿತ್ಯ ಕಲೆ ನಮ್ಮ ಇಲ್ಲಿಂದ ಅಷ್ಟಮಂಗಲದಲ್ಲಿ ಕೇಳಿದ ಕೂಡಲೇ ಅವಳು ಸಂಗೀತ ಪ್ರಿಯಳು, ನಾಟ್ಯ ಪ್ರಿಯಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವಳ ಈ ವಠಾರದಲ್ಲಿ ಒಂದು ಭರತನಾಟ್ಯವನ್ನು ಆರಂಭ ಮಾಡಿ ಬಹಳ ಕಷ್ಟದಲ್ಲಿ ಸ್ವಾಮೀಜಿಯ ಒಂದು ಬಹಳ ನಿಕಟವರ್ತಿಯಾಗಿ ಅವರ ಶಿಷ್ಯರಾಗಿದ್ದಂಥ ಅವರ ಶ್ರೀಮತಿಯವರು ಕೂಡ ಸವಿತಾ ಅವರು ಇಲ್ಲಿ ಬಂದರೆ ಅವರು ಕೊನೆಯ ದಿನಗಳಲ್ಲೂ ಕೂಡ ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದು ಅವರು ಪ್ರಾರ್ಥಿಸಿ ಹೋಗ್ತಾ ಇದ್ದರು. ಹಾಗಿರುವಾಗ ಇವತ್ತಿನ ಒಂದು ಮೊದಲಾಗಿ ನಾನು ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡದ್ದು ನಾಟ್ಯಾಚಾರ್ಯ ಉಳ್ಳಾಳ ಶ್ರೀ ಮೋಹನ್ ಕುಮಾರ್ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕಾರರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಟ್ರಸ್ಟ್ ವತಿಯಿಂದ ಹಾಗೂ ಸಮಸ್ತ ಭಕ್ತರ ವತಿಯಿಂದ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಭಿನಂದನವನ್ನು ಸ್ವೀಕರಿಸಿರುವಂತಹ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಇವರಿಗೆ ಟ್ರಸ್ಟಿ ಕಾರ್ಯದರಾಗಿರುವಂತಹ ಶ್ರೀ ನಾರಾಯಣ ಕುಂಪಲ ಇವರು ಶಾಲಿನ ಮುಖಾಂತರ ಗೌರವ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರಶಸ್ತಿ ಪುರಸ್ಕೃತರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹಿರಿಯರಾಗಿರುವಂತಹ ನಾಟ್ಯಾಚಾರ್ಯ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಇವರಿಗೆ ಕಾರ್ಯದರ್ಶಿ ಶ್ರೀ ನಾರಾಯಣ ಕುಂಪಲ್ ಇವರಿಂದ ಗೌರವದ ಶಾಲಿನ ಗೌರವ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಎಚ್ ಕೆ ಪುರುಷೋತ್ತಮ ಅವರು ವಹಿಸಬೇಕಿತ್ತು. ಅವರು ಮಧ್ಯಾಹ್ನ ಚಂಡಿಕಾ ಹೋಮದ ಪ್ರಸಾದ ತೆಗೆದು ಹೋಗುವಾಗ ಅವರು ಹೇಳಿದರು, ಹಿಂದೆ ಬರುವಾಗ ಕೆಲವೊಮ್ಮೆ ಇವತ್ತಿನ ಮೆರವಣಿಗೆ ಕುದ್ರೋಳಿದ ಮೆರವಣಿಗೆದ ಕಾರಣ ಕೆಲವೊಮ್ಮೆ ಹಿಂದೆ ಬರಲಿಕ್ಕೆ ಕಷ್ಟ ಆಗ್ಬೋದು, ಆದರೂ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಅವರ ಬದಲಾಗಿ ನಾವು ಶ್ರೀ ವಿಶ್ವಂಬರೈ ಅಡ್ಯಾರು ಹಿರಿಯ ಸಮಾಜ ಸೇವಕರು ಅವರಲ್ಲಿ ಕೇಳಿಕೊಳ್ಳುವಾಗ ಅವರು ಒಪ್ಪಿಕೊಂಡರು. ಆಗಿರುವಾಗ ಅವರನ್ನು ನಾವು ಕ್ಷೇತ್ರದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಕ್ಕೆ ಇರುವಂತಹ ಹಿರಿಯ ಸಮಾಜ ಸೇವಕರಾಗಿರುವಂತಹ ಶ್ರೀ ವಿಶ್ವಂಬರ ರೈ ಅಡ್ಯಾರ್ ಇವರಿಗೆ ಟ್ರಸ್ಟ್ಗಳ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಕೃಷ್ಣಮೂರ್ತಿ ಇವರು ಬಂದು ಶಾಲಿನ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವಿಶ್ವಂಬರ ರೈ ಅಡ್ಯಾರ್ ಇವರಿಗೆ ಶ್ರೀ ಕೃಷ್ಣಮೂರ್ತಿ ಇವರಿಂದ ಇವತ್ತಿನ ವೇದಿಕೆಗೆ ಶಾಲಿನ ಗೌರವದ ಮುಖಾಂತರ ಇವತ್ತಿನ ಸಮಾರಂಭ ಕಾರ್ಯಕ್ರಮದ ಸ್ವಾಗತ. ಮತ್ತೊಬ್ಬರ ಹಿರಿಯರಾದಂತಹ ಶ್ರೀ ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ ಅವರು ಸಮಾಜ ಸೇವಕರು, ಎಲ್ಲ ಕ್ಷೇತ್ರಗಳಿಗೆ ದಾನ ಧರ್ಮಗಳನ್ನು ನೀಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದವರು. ಶ್ರೀ ದೇವಿ ಕನ್ಸ್ಟ್ರಕ್ಷನ್ ಇದರ ಮಾಲಕರು, ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಲ್ಲಿ ಬರುವವರಾಗಿರುವಂತಹ ಶ್ರೀ ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ ಇವರನ್ನು ಟ್ರಸ್ಟ್ಗಳಲ್ಲಿ ಬರುವಾಗಿರುವಂತಹ ಶ್ರೀ ವಾಸುದೇವ ಗೌಡ ಇವರು ಬಂದು ಶಾಲಿನ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ ಇವರಿಗೆ ಶ್ರೀ ವಾಸುದೇವ ಗೌಡ ಇವರಿಂದ ಗೌರವದ ಶಾಲಿನ ಗೌರವ ಇವತ್ತಿನ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದೇವೆ.
ಮತ್ತೊಬ್ಬರು ಮುಖ್ಯ ಅತಿಥಿಗಳು ಶ್ರೀ KT ಸುವರ್ಣ ತೊಕ್ಕೊಟ್ಟು, ನಿಕಟಪೂರ್ವ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಹಿರಿಯ ಉದ್ಯಮಿಗಳು, ನಮ್ಮ ಈ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಮುಂದಾಗಿ ನಿಂತು ನಡೆಸಿಕೊಡುವವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ KT ಸುವರ್ಣ ತೊಕ್ಕೋಟು ಇವರನ್ನು ಟ್ರಸ್ಟ್ಗಳಲ್ಲಿ ಬರುವವರಾಗಿರುವಂತಹ ಶ್ರೀ ಗೋಪಾಲ್ ಕುತ್ತಾರ್ ಇವರು ಬಂದು ಶಾಲಿನ ಗೌರವ ನೀಡಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ KT ಸುವರ್ಣ ತೊಕ್ಕೋಟು ಇವರಿಗೆ ಶ್ರೀ ಗೋಪಾಲ್ ಕುತ್ತಾರ್ ಇವರಿಂದ ಶಾಲಿನ ಮುಖಾಂತರ ವೇದನ ಸಮಾರೋಪಕ್ಕೆ ಗೌರವದ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಹರಿಣಾಕ್ಷಿ ಕೊಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಇವರನ್ನು ಮಹಿಳಾ ಮಂಡಳಿಯ ಸದಸ್ಯರಾಗಿರುವಂತಹ ತುಳಸಿ ಇವರು ಬಂದು ಇವತ್ತು ವೇದಿಕೆಯಿಂದ ಶಾಲ್ನ ಗೌರವವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹವರು ಶ್ರೀ ಹರಿಣಾಕ್ಷಿ ಕೊಲ್ಯ ಇವರಿಗೆ ಗೌರವದ ಶಾಲಿನ ಗೌರವ, ಶ್ರೀಮತಿ ತುಳಸಿ ಇವರಿಂದ ಶಾಲಿನ ಗೌರವವನ್ನು ನೀಡ್ತಾ ಇದ್ದೇವೆ. ಉದ್ಯಮಿಗಳಾದಂಥ ಅನಿಲ್ ದಾಸ್ನವರು ಮೊನ್ನೆ 3ನೇ ತಾರೀಕಿಗೆ ಸಭಾ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದರೆ ಅವರಿಗೆ ಆ ದಿನ ಅನಾನುಕೂಲ ಆದ ಕಾರಣ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅವರು ನಮ್ಮ ಕರೆಯೋಲೆಯನ್ನು ಸ್ವೀಕರಿಸಿ ಅವರು ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಅನಿಲ್ ದಾಸ್ ಇವರನ್ನು ಟ್ರಸ್ಟ್ಗಳಲ್ಲಿ ಬರುವಂತಹ ಶ್ರೀ ಶಿವಾನಂದ ಮೆಂಡನ್ ಇವರು ಬಂದು ಶಾಲಿನ ಗೌರವ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಮಾರ್ಗದರ್ಶಿ, ಹಿರಿಯ ಮಾರ್ಗದರ್ಶಿಗಳಾದಂಥ ಶ್ರೀ ಮಹಾಬಲ ಶೆಟ್ಟಿ ನಮ್ಮ ಟ್ರಸ್ಟಿನ ಮಾಜಿ ಅಧ್ಯಕ್ಷರಾಗಿದ್ದು ಕೂಡ ನಮಗೆ ಮಾರ್ಗದರ್ಶನ ನೀಡುತ್ತಿರುವಂಥ ಶ್ರೀಯುತ ಮಹಾಬಲ್ ಶೆಟ್ಟಿಯವರು ಹಿರಿಯ ವಿದ್ವಾಂಸರು, ಹರಿಕಥಾ ಪರಿಷತ್ತನ್ನು ಕಟ್ಟಿ ಬೆಳೆಸಿ ಹರಿಕಥೆಗೆ ಒಂದು ಆಯಾಮವನ್ನು ಕೊಟ್ಟವರು. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಟ್ರಸ್ಟ್ಗಳಲ್ಲಿರುವಂತಹ ಮಹಾಬಲ ಶೆಟ್ಟಿ ಕೂಡ್ಲು ಇವರನ್ನು ಶ್ರೀ ರಾಧಾಕೃಷ್ಣ ಶೆಟ್ಟಿ ಇವರು ಬಂದು ಗೌರವದ ಶಾಲಿನ ಗೌರವ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಹಾಬಲ ಶೆಟ್ಟಿ ಕೂಡ್ಲು ಇವರಿಗೆ ಬಿ ರಾಧಾಕೃಷ್ಣ ಶೆಟ್ಟಿ ಇವರಿಂದ ಇವತ್ತಿನ ಸಮಾರೋಪ ಕಾರ್ಯಕ್ರಮಕ್ಕೆ ಗೌರವದ ಶಾಲಿನ ಗೌರವ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಆಗಮಿಸಿದಂಥ ಶ್ರೀಯುತ ಗೋಪಾಲ್ ಕುತ್ತಾರ್, ವಾಸುದೇವಗೌಡ ಹಾಗೂ ಕುಮಾರ್ ಮಾವಿನಕಟ್ಟೆ ಕೃಷ್ಣಮೂರ್ತಿಯವರು, ಹಾಗೆ ಮಾತೃಮಂಡಳಿಯವರನ್ನು ನಾನು ವಿಶೇಷವಾಗಿ ಹೇಳಬೇಕಂತಿಲ್ಲ. ಹೇಗೆಳಿದ್ರೆ ಇಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಬೇಕಿದ್ರೆ ನಾವು ಮಾತೃಮಂಡಳಿ ಹತ್ರ ಒಂದು ವಿಷಯ ತಿಳಿಸಿದರೆ ಸಾಕು, ಅವರೆಲ್ಲ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಈ 10-11 ದಿವಸಗಳಂಥ ಈ ಕಾರ್ಯಕ್ರಮದಲ್ಲಿ ಇರುವಂಥ ಪ್ರಸಾದವನ್ನು ರೆಡಿ ಮಾಡುವುದರಿಂದ ಹಿಡಿದು ವಿತರಣೆವರೆಗೆ ಅವರು ಎಲ್ಲ ವಿಚಾರಗಳನ್ನು ಇಲ್ಲಿಯ ಕ್ಷೇತ್ರದ ಸ್ವಚ್ಛತೆ ಆಗಲಿ ಅಥವಾ ಧಾರ್ಮಿಕ ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮದಲ್ಲಿ ಆದರೂ ಅವರ ಉಪಸ್ಥಿತಿ ಇಲ್ಲದೆ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಾ ಇಲ್ಲ. ಅವರ ಸಹಕಾರವನ್ನು ಕೂಡ ನಾನು ಮುಂದೆ ಕೂಡ ಅವರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇನೆ. ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತಾ ಇದ್ದೇನೆ. ಹಾಗಿರುವಂಥ ಇವತ್ತು ಅವರ ಪ್ರತಿನಿಧಿಯಾಗಿ ಇವತ್ತು ಸ್ಟೇಜಿನಲ್ಲಿ ಶ್ರೀಮತಿ ಸುಲೋಚನಿ ಟೀಚರ್ ಇದ್ದಾರೆ. ಸಮರ್ಥರಾಗಿ ಅವರು ಅಧ್ಯಕ್ಷರಾಗಿ ಆ ಮಾತೃಮಂಡಳಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾತೃಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಲೋಚನಿ ಟೀಚರ್ ಇವರನ್ನು ಭಾರತಿ ಅಡ್ಕ ಇವರು ಒಂದು ಗೌರವದ ಶಾಲಿನ ಗೌರವ ನೀಡಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸುಲೋಚನಿ ಟೀಚರ್ ಇವರಿಗೆ ಶ್ರೀಮತಿ ಭಾರತಿ ಇವರಿಂದ ಇವತ್ತಿನ ಸಮಾರೋಪ ಕಾರ್ಯಕ್ರಮದ ಶಾಲಿನ ಮುಖಾಂತರ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಆಧ್ಯಾತ್ಮಿಕ ಬಂಧುಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಧಾರ್ಮಿಕ ಸಭೆಗೆ ಬಹಳಷ್ಟು ಉದ್ಯಮಿಗಳನ್ನು ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಇದ್ದವರನ್ನು ನಾವು ಆಮಂತ್ರಿಸಿದ್ದೇವೆ. ಯಾಕೆ ಹೇಳಿದರೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ಜೀರ್ಣೋದ್ಧಾರ ಕಾರ್ಯಕ್ರಮಗಳಿಗೆ
ಅವರ ಮಾರ್ಗದರ್ಶನ ನಮಗೆ ಬೇಕು. ಕಟ್ಟಡ ನಿರ್ಮಾಣವಾಗಲಿ ಬಾಕಿ ವಿಚಾರದಲ್ಲಿ ಆಗಲಿ ಅವರ ಭಾಳಷ್ಟು ನಮಗೆ ಸಲಹೆ ಸೂಚನೆಗಳು ಬೇಕಿದೆ. ಆಗಿರುವಾಗ ಚಿಕ್ಕ ಸ್ವಾರ್ಥತೆ ಕೂಡ ನಮ್ಮಲ್ಲಿ ಇದ್ದುಕೊಂಡು ಅದನ್ನು ಮನಗೊಂಡು ಮುಂದಿನ ದಿನಗಳಲ್ಲಿ ತಾವುಗಳೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಇವತ್ತಿನ ಸಮಾರಂಭದ ಬಹಳ ವಿಸ್ತಾರವಾಗಿ ಪ್ರಾಸ್ತಾವಿಕದ ಮುಖಾಂತರ ಈ ದೇವಸ್ಥಾನದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳ ವಿವರಗಳನ್ನು ನೀಡಿದಂತಹ ಈ ಒಂದು ಮ್ಯಾನೇಜಿಂಗ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಮಧುಸೂದನ್ ಅಯ್ಯರ್ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡುತ್ತಾ ಶ್ರೀ ಕುಮಾರ್ ಇವರು ಬಂದು ಇವರಿಗೆ ಗೌರವದ ಶಾಲಿನ ಗೌರವ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶಾಲಿನ ಗೌರವ ಶ್ರೀ ಕುಮಾರ್ ಇವರಿಂದ ಇವತ್ತಿನ ಸಮಾರೋಪ ಸಮಾರಂಭದ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ ಬಂಧುಗಳೇ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನಿತ ಕಾರ್ಯಕ್ರಮ ಬಾರಿ ಪುರ್ಲದ ಸಮಾರೋಪ ಕಾರ್ಯಕ್ರಮ ವೇದಿಕೆ ತಮ್ಮಿತ್ತು ಆಸೀನ್ ರಾಯನಂಚಿನ ಮಾತ ಬಿನ್ನೆರಡ ಅಧ್ಯಕ್ಷರ ಮಾತಿನ ಉಪಸ್ಥಿತಿರು ಇನ್ನಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ದೀಪನ ಅಲ್ಲಾದೆ ಇನ್ನೇನು ಕಾರ್ಯಕ್ರಮನು ಉದ್ಘಾಟನೆ ಮಲ್ತುಕೊಂಡು ಬಣ್ಣದ ನಿಕಟ ಮಾತಾಡಲ ವಿನಂತಿನ ಮಲ್ತೊಂದಿಲ್ಲ. ಸಮಾರೋಪ ಸಮಾರಂಭ ಕರಿನ 3 ತಾರೀಕಿಡ್ದು ಇನಿ 13 ತಾರೀಕು ಮೊಟ್ಟ ಬಾರಿ ಪುರ್ಲುದ ನವರಾತ್ರಿ ಉಚ್ಚಾಯ ಇವಂಜಿ ದೇವಸ್ಥಾನಡು ನಡೆತದೆ. ಇರಿತ ಉದ್ದೀಪನದ ಕಾರ್ಯಕ್ರಮ ಸಮಾರೋಪ ಸಮಾರಂಭದ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೆಸುವುದು ಅಪ್ಪೆ ಮೂಕಾಂಬಿಕನ ಆಶೀರ್ವಾದ ಜಗದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿ ಮಹಾಸ್ವಾಮಿಗಳ ಆಶೀರ್ವಾದದ ಹೊರಟು ಇನ್ನಿತ ಸಮಾರೋಪ ಸಮಾರಂಭದ ದೀಪ ಪ್ರಜ್ವಲನೆ ನಡೆದುಕೊಳ್ಳಲಿದೆ. ದೀಪ ಪ್ರಜ್ವಲನ ನೆಚ್ಚಿನ ಮಾತ ಪೂರೈಗಳ ಸ್ವಲ್ಪರಿನ ಸಂದೇಶ ಮುಕಾಂಬಿಕ ದೇವರಿಗೆ ಅಡ್ಡ ಸಾಷ್ಟಾಂಗ ಅಡ್ಡ ಬರೋಂದು ಅಂಚನೆ ಶ್ರೀ ರಮಾನಂದ ಸ್ವಾಮೀಜಿಯವರ ಆರ್ನ ಪಾದಗಡ್ಡ ಬರೋಂದು ಇನಿ ಮುಕಾಂಬಿಕ ದೇವಸ್ಥಾನದ ಈ ಮೂಲಕ ನವರಾತ್ರಿ ಉತ್ಸವದ ಈ ಕಾರ್ಯಕ್ರಮದ ಕೊನೆಯ ದಿನ ಅಂದು ಪಂಡ್ಲೆ ಕೊನೆ ಈ ಸಮಾರಂಭದ ಈ ಕಾರ್ಯಕ್ರಮದ ಇನ್ನಿತ ಅಧ್ಯಕ್ಷರೇ ಅಂಜನೆ ವೇದಿಕೆ ಹಿಡಿತಿನ ಮಾತ ಗಣ್ಯರೇ ಈ ಟ್ರಸ್ಟ್ದ ಅಧ್ಯಕ್ಷರೇ ಅಂಜನೆ ಮಾತ ಟ್ರಸ್ಟಿಗಳ ಮುಕ್ತ ಮುಳ್ಪದ ಭಕ್ತರೇ ಬಹುಶಃ ಯಾನ ತೊಕ್ಕೊಡುಗೆ ಬರ್ತದೆ ಯಾನ ಅಂಚಿ ಪುತ್ತೂರು ಸೈಡ್ ಬಂಟ್ವಾಳ ಸೈಡ್ದೆ ತೊಕ್ಕೊಡುಗೆ ಸಾಧಾರಣ 30-35 ವರ್ಷ ಆಂಡ್ ಅವಾಗೆಲ್ಲ ಆ ಸ್ವಾಮೀಜಿನ ಸಂಪರ್ಕಡು ಇತ್ತೊಂದಿತ್ತೆ. ಬಹುಶಃ ಆ ಸ್ವಾಮೀಜಿ ಈ ಕ್ಷೇತ್ರವು ಒಂಜಿ ಹಿಂದುಳಿದ ವರ್ಗದ ಸ್ವಾಮೀಜಿ ಆದ ಏತೋ ಕಷ್ಟಪತ್ತನ ಸ್ವಾಮೀಜಿ ಏತೋ ಜನಕ್ಲಡ ದಾನಿಗಳಡ ಆ ಒಂಜಿ ಧನ ಸಹಾಯನ ತರ್ಪಾದ ರಾಜಕೀಯವಾದಲ ಬೇತೆ ಬೇತೆ ರೀತಿಯ ಭಾರಿ ಕಷ್ಟ ಬರ್ತದೆ. ಇನಿ ಮಿತ್ತ ವರ್ಗದ ಸ್ವಾಮಿ ನಕ್ಲಿಗೆ ಮಲ್ಲ ಜನಕ್ಕಳು ತಿಕ್ಕುವರು ಮಲ್ಲ ಡೊನೇಷನ್ ತಿಕ್ಕೊಂಡು ಆಂಡ ಪಾಪ ಈ ಸ್ವಾಮೀಜಿಗೆ ಎಲ್ಲೆಲ್ಲೇ ಧನ ಸಹಾಯ ತಿಕ್ಕದು ಈತ ಈ ಜಾಗನ ಒರಿಪೋವನ್ ಬರ್ತದೆ ಈ ಕ್ಷೇತ್ರನು ಈತ ಬಳಿಕಸವನಂಚಿನ ಕೆಲಸನು ಮಲ್ತದೇರು ಪಂಡೇರ ಭಾರಿ ಸಂತೋಷ ಅವನು ಇತ್ತೆ ಪ್ರಾಸ್ತಾವ ಪಂಡೇರು ಇನಿ ಸ್ಕೂಲ್ ಅವಾರ್ಡ್ ಜೋಕುಲೆಗೆ ಧನ ಸಹಾಯ ಮಲ್ಪನ ಅವಾರ್ಡ್ ಹೂವೇ ಈ ಬಾಗೋಡು ಉಳ್ಳಾಲ ಬಾಗೋಡು ಏರೆಗಳ ಹುಷಾರಿಜ್ಜಂದಿತ್ತಂಡ ಆರು ಒಂಜಿ ತಂಡ ಮಲ್ತಂದು ಆ ಒಂಜಿ ಕಾರ್ಡ್ ಅಡೆಗಬಹುದು ಅಕ್ಲೆಗೆ ಧನ ಸಹಾಯ ಕೊರ್ಪಣವು ಅರಿ ಕೊರ್ಪಣವಡು ಪ್ರತಿ ಒಂಜಿ ಕೆಲಸನ್ನ ಪಾಪ ಆರು ಮಲ್ತೊಂದು ಬರ್ತದೆ. ಇನಿ ಈ ಪವಿತ್ರ ಕ್ಷೇತ್ರದ ಒಟ್ಟಿಗೆ ದಾನ ಧರ್ಮಗಳ ಮಲ್ತೇರು ಆರೆಗೆ ಏತು ತಿಕ್ಕೊಂಡ ಪ್ರತಿ ವರೆಗಳ ಒಂಜಿ ಒಂಜಿ ಪೇಟ ಒಂಜಿ ಸಾಲ ಪ್ರತಿ ವರೆಗಳ ಏರೆಗಳ ಬತ್ತನಾಗ್ಲಿಗೆ ಭಕ್ತರಿಗೆ ಆ ಒಂಜಿ ಪೇಟ ಸಾಲ ಪಾಡಂದೆ ಕಡಪುರ್ಚೇರು ಆ ಒಂಜಿ ಎಡ್ಡೆ ನಿಯತ್ತಡು ಐನೊಂಜಿ ಆರು ಪಾತೆರ್ನ ಆ ಒಂಜಿ ತಾಳ್ಮೇಡು ಪ್ರತಿ ವರೆಗಳ ಆ ಒಂಜಿ ತೃಪ್ತಿ ಬರ್ತದೆ ಕಡಪುರ ಅಂಚಿನ ಕೆಲಸ ಸ್ವಾಮೀಜಿ ಮಲ್ತನಂಚಿನ ಈ ಪವಿತ್ರ ಕ್ಷೇತ್ರ. ಇನಿ ಇವೊಂದೊಂಜಿ ಟ್ರಸ್ಟ್ ಉಳ್ಳರ್ ನಿಖಿಲ ಈ ಬಳಕ ಉಳ್ಳಾಲ ಬಾಗೋಡು ಈಶ್ವಂದ ಪರಿಷತ್ತನ ಆ ಮೂಲಕ ಈ ಬಾಗೋಡು ಹಿಂದೂ ಸಂಘಟನೆ ಈ ಮೂಲಕ ಈ ದೇವಸ್ಥಾನದ ಮೂಲಕ ಮಲ್ತದೆ ಈ ಕ್ಷೇತ್ರಗೂ ಒಂಜಿ ಕೇಂದ್ರ ಬಿಂದು ಆದ ಮಲ್ತದೆ ಈ ಕ್ಷೇತ್ರನು ನನಾತ ಬಹುಶಃ ಜೀರ್ಣೋದ್ಧರಗೂ ಜತ್ತದಂದು ಪಣೊಂದುಳ್ಳೇರು
ಈ ಕ್ಷೇತ್ರನು ಎಡ್ಡೆ ವಾಸ್ತುಶಿಲ್ಪದ ನೆಟ್ಟು ಎಡ್ಡೆ ರೀತಿಡ್ ಈ ಕ್ಷೇತ್ರ ಈ ಉಳ್ಳಾಲ ಬಾಗೋಡು ಒಂಜಿ ಪವಿತ್ರ ಕ್ಷೇತ್ರವಾದ ಹಿಂದೂ ಸಮಾಜದ ಒಂಜಿ ಬೆಳಗುನಂಚಿನ ಕೆಲಸ ಕೇಂದ್ರವಾಡು ಈ ಭಾಗವು ಆ ಮುಖಾಂಬಿಕೆ ಮಾತೆರೆಗಳ ದೇವರು ಎಡ್ಡೆ ಆರೋಗ್ಯ ಭಾಗ್ಯ ಕೊರಡು ಆ ಸ್ವಾಮೀಜಿನ ಆಶೀರ್ವಾದ ನಂಗೆ ಮಾತ್ರ ತಿಕ್ಕಡು ಅಂದ್ ಪಣದು ಅಂಚನೆ ಈ ಟ್ರಸ್ಟ್ಲ ಎಡ್ಡೆ ರೀತಿಡ್ ಎಡ್ಡೆ ನೆಟ್ಟು ಬಹುಶಃ ಒವ್ವೇ ಸ್ವಾರ್ಥ ಜಂದೆ ಬಹುಶಃ ಮಲ್ತೊಂದುಳ್ಳೆ ಇருந்து ಪಣ್ಯರೆ ಎಂಗೆ ಪ್ರಾಸ್ತಮ ಇರು ಪಣ್ಣನ ಬಾರಿ ಎಡ್ಡೆ ಅಂಡ್ ದಯವಂಡ ಎಂಕ್ಲೆಗಳ ವಿಷಯ ಗೊತ್ತಾಂಡು ಎಂಕ್ಲೆಲ್ಲ ನೇತ ಮೂಲತಃ ಅಂಚಾಣಿಗೆ ಇಂಚಾಣಿಗೆ ಕೆಲವು ಕತೆ ಕಟ್ಟೊಂದಿತ್ತೇರು ಆಂಡ ಈರ್ ಪಣ್ಣ ಕತೆ ಎಂಗ್ಲಿಗೆ ಮಾತ ಎಡ್ಡೆ ಆಂಡ್ ಎಂಗ್ಲೆಲ್ಲ ಮನಸ್ಸದ ಆ ಕ್ಲಿಯರ್ ನುವಾಂಡು ಅಂಜಾದು ದುಂಬುಗು ಈ ಟ್ರಸ್ಟ್ ಎಡ್ಡೆ ಅವಾರ್ಡ್ ಈ ಕ್ಷೇತ್ರವನ್ನು ಬೆಳಗಲೆ ಪಣ್ಣದು ದೇವರ ಆ ನಟ್ಟೊಂದು ಎಣ್ಣ ಒಂದೆರಡು ಪಾತ್ರ ಜೈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ನಿಕಟಪೂರ್ವ ನಿರ್ದೇಶಕ ಶ್ರೀ ಕೆ.ಟಿ. ಸುವರ್ಣ ಮೇರೆಗೆ ಸುಲ್ಮೇಲನೆ ಸಂದಾಯಿತ ಬಂದದ್ದು ವೇದಿಕೆದ ಮಿತ್ತ ಚಾಪಟ್ಟಿ ಇತ್ತನಂಚಿನ ನಿವೃತ್ತ ಮುಖ್ಯೋಪಾಧ್ಯಾಯರು ಕರ್ನ ಸೋಮೇಶ್ವರ ದೇವಸ್ಥಾನದ ಮಾಜಿ ಟ್ರಸ್ಟಿ ಐನಂಚಿನ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಇನ್ನ ಶುಭ ಸಂದೇಶಕಾದ ಇದು ಒಂಜಿ ಚಾವಡಿ ಇರಗು ಕೊರೊಂದಿಲ್ಲ. ಇವತ್ತು ನವರಾತ್ರಿ ನವರಾತ್ರಿ ಮುಗಿದು ಇವತ್ತು ಕೊನೆಯ ದಿನದಲ್ಲಿದ್ದೇವೆ, ವಿಜಯದಶಮಿ. ಈ ದಸರಾ ಎಂಬುದು ಬರೀ ಹಿಂದೂಗಳ ಹಬ್ಬವಾಗಿರದೆ ಎಲ್ಲ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂಥ ಹಬ್ಬ. ದಸರಾ ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಶ್ರೀರಾಮಚಂದ್ರನು ರಾಕ್ಷಸ ರಾಜನಾದ ರಾವಣನನ್ನು ಸಂಹಾರ ಮಾಡಿದ ದಿನ ಕೂಡ ಇದೆ. ಹಾಗೆಯೇ ಶ್ರೀ ದುರ್ಗಾ ಮಾತೆಯು ಮಹಿಷಾಸುರನನ್ನು ಸಂಹಾರ ಮಾಡಿದ ದಿನವೂ ಇದೆ. ಈ ನವರಾತ್ರಿಯ 9 ದಿನಗಳಲ್ಲಿ ಶ್ರೀ ದುರ್ಗಾದೇವಿಯು ರೌದ್ರಾವತಾರವನ್ನು ತಾಳಿ ಈ ರಾಕ್ಷಸರನ್ನು ಸಂಹಾರ ಮಾಡಿ ಇವತ್ತಿನ ದಿವಸ ಶಾಂತ ಸ್ವರೂಪಿಣಿಯಾಗಿ ಪ್ರಸನ್ನ ವದನೆಯಾಗಿ ಅವಳನ್ನು ನಂಬಿದಂತಹ ಭಕ್ತರಿಗೆ ಇಂಬು ಕೊಡುತ್ತಾರೆ ಎಂಬ ಪ್ರತೀತಿ ಇದೆ. ಈ ಒಂದು ದಸರಾವು ದುಷ್ಟತನದ ಮೇಲೆ ಸದಾಚಾರದ ವಿಜಯವನ್ನು ಸೂಚಿಸ್ತದೆ. ಈ ಅಹಂಕಾರ, ಮದ, ನಾನೇ ಶ್ರೇಷ್ಠ, ನಾನೇ ತಿಳಿದವನು ಎಂಬ ಎಲ್ಲವನ್ನು ಈ ಒಂದು ನಾಶ ಮಾಡ್ತದೆ. ಈ ದಸರಾ ಸಮಯದಲ್ಲಿ ಇದು ನಾಶ. ಈ ದಸರಕ್ಕೆ ನಾನೇ ಶ್ರೇಷ್ಠ ಎಂಬ ಹಮ್ಮು ಯಾರಲ್ಲೂ ಇರಬಾರ್ದು. ಅದಕ್ಕೊಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೇನೆ. ಸಾಹಿತ್ಯ ಕ್ಷೇತ್ರದಲ್ಲಿ ಮಿನುಗುತಾರೆಯಾಗಿ ಮೆರೆದಂತಹ ಕವಿರತ್ನ ಕಾಳಿದಾಸ, ಇವನು ಎಲ್ಲರಿಗೆ ಗೊತ್ತಿರ್ಬೋದು. ಕವಿರತ್ನ ಕಾಳಿದಾಸನು ಇವನು ಒಂದು ದಿವಸ ದಾರಿಯಲ್ಲಿ ಬರ್ತಾ ಇರುವಾಗ ಇವನಿಗೆ ಬಹಳ ಬಾಯಾರಿಕೆ ಆಗ್ತದೆ. ಆವಾಗ ಪಕ್ಕದಲ್ಲಿ ಆಚೆ ಈಚೆ ನೋಡ್ತಾನೆ, ಎಲ್ಲೂ ನೀರು ಸಿಗ್ತಾ ಇಲ್ಲ. ಸ್ವಲ್ಪ ದೂರ ಬರ್ತಾಗ ಅಲ್ಲಿ ಒಬ್ಬ ಮಹಿಳೆ ಬಾವಿಯಿಂದ ನೀರು ಸೇರ್ತಾ ಇರ್ತಾಳೆ. ಆವಾಗ ಇವನು ಮಹಿಳೆ ಹತ್ರ ಹೋಗಿ ನನಗೆ ಕುಡಿಯಲು ಸ್ವಲ್ಪ ನೀರು ಕೊಡಿ ಅಂತ ಕೇಳ್ತಾನೆ. ಆಗ ಆ ಮಹಿಳೆ ಹೇಳ್ತಾಳೆ, ನೀನು ಯಾರಂತ ನನಗೆ ಗೊತ್ತಿಲ್ಲ, ನಾನು ನಿನಗೆ ಹೇಗೆ ನೀರು ಕೊಡಲಿ, ನೀನು ಗೊತ್ತಿಲ್ಲಲ್ಲ ನನಗೆ ನೀನು ಯಾರಂತ. ಹಾಗೆ ಇವನು ಹೇಳ್ತಾನೆ, ನಾನೊಬ್ಬ ಪ್ರಯಾಣಿಕ ಅಂತ, ಪ್ರಯಾಣಿಕ ಎಂದು ತಿಳಿದುಕೋ ಅಂತ. ಆಗ ಮಹಿಳೆ ಹೇಳ್ತಾಳೆ, ಈ ಪ್ರಪಂಚದಲ್ಲಿ ಇಬ್ಬರೇ ಪ್ರಯಾಣಿಕರಿರೋದು, ಒಂದು ಸೂರ್ಯ, ಇನ್ನೊಂದು ಚಂದ್ರ. ಸೂರ್ಯ ಚಂದ್ರರು ವರ್ಷಿಡೀ ಜಗತ್ತನ್ನು ಸುತ್ತುತ್ತಾ ಇರ್ತಾರೆ, ಅವರೇ ಪ್ರಯಾಣಿಕರು ಅಂತ. ಕಡೆಗೆ ಕಾಳಿದಾಸ ಹೇಳ್ತಾನೆ, ಹಾಗಾದರೆ ನಾನೊಬ್ಬ ಅತಿಥಿ ಎಂದು ತಿಳಿದುಕೋ ಅಂತ. ಆಗ ಆ ಮಹಿಳೆ ಹೇಳ್ತಾಳೆ, ಈ ಪ್ರಪಂಚದಲ್ಲಿ ಇಬ್ಬರೇ ಅತಿಥಿಗಳು, ಒಂದು ಯೌವನ, ಇನ್ನೊಂದು ಹಣ. ಯೌವನ ಮತ್ತು ಹಣ ಬರುತ್ತೆ ಹೋಗುತ್ತೆ, ಶಾಶ್ವತವಾಗಿ ನಿಲ್ಲಲ್ಲ ಅಂತ. ಕಡೆಗೆ ಸುಸ್ತಾಗ್ತದೆ ಇವನಿಗೆ. ಅವನು ಹೇಳ್ತಾನೆ, ಹಾಗಾದರೆ ನಾನೊಬ್ಬ ಸಹನಶೀಲ ವ್ಯಕ್ತಿ ಅಂತ ತಿಳಿದುಕೋ ಅಂತ. ಆಗ ಈ ಮಹಿಳೆ ಪುನಃ ಹೇಳ್ತಾಳೆ, ಈ ಪ್ರಪಂಚದಲ್ಲಿ ಇಬ್ಬರೇ ಸಹನಶೀಲ ವ್ಯಕ್ತಿಗಳಿರೋದು, ಒಂದು ಭೂಮಿ, ಇನ್ನೊಂದು ಗಿಡ ಮರ. ಭೂಮಿ ನಾವು ಎಷ್ಟೇ ಅನ್ಯಾಯ ಮಾಡಿದರೂ ನಮ್ಮನ್ನು ಎತ್ತಿ ಹಿಡಿಯುತ್ತೆ. ಅದೇ ರೀತಿ ಗಿಡ ಮರಗಳು ನಾವು ಎಷ್ಟೇ ಕಲ್ಲು ಹೊಡೆದರೂ ನಮಗೆ ಹಣ್ಣನ್ನು ನೀಡುತ್ತವೆ. ಆದ್ದರಿಂದ ಅವರೇ ಸಹನಶೀಲರು ಅಂತ. ಕಡೆಗೆ ಇವನಿಗೆ ಸಿಟ್ಟು ಬರ್ತದೆ, ನಾನು ಏನು ಹೇಳಿದರೂ ಇವರಲ್ಲಿ ಉತ್ತರ ಇದೆ ಅಲ್ಲ ಅಂತ ಸಿಟ್ಟು ಬಂದು ಹೇಳ್ತಾನೆ, ನಾನೊಬ್ಬ ಹಠವಾದಿ ಅಂತ ಹೇಳ್ತಾನೆ.
ಆಗ ಆ ಮಹಿಳೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇಬ್ಬರೇ ಹಠವಾದಿಗಳು, ಒಂದು ಉಗುರು, ಇನ್ನೊಂದು ಕೂದಲು. ಅದು ಬೇಡ ಅಂದರೂ ಬೆಳೀತಾನೇ ಇರ್ತದೆ, ಅಷ್ಟು ಹಠವಾದಿಗಳು ಅವುಗಳು ಅಂತ. ಇವನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕಡೆಗೆ ಇವನು ಹೇಳ್ತಾನೆ, ನಾನು ಶತಮೂರ್ಖ ಅಂತ ಹೇಳ್ತಾನೆ, ನಾನು ಶತಮೂರ್ಖ ಅಂತ. ಆಗ ಅದಕ್ಕೂ ಮಹಿಳೆ ಹೇಳ್ತಾಳೆ, ಈ ಪ್ರಪಂಚದಲ್ಲಿ ಇಬ್ಬರೇ ಶತಮೂರ್ಖರು. ಒಬ್ಬ ರಾಜ ತನ್ನ ಪರಿಜ್ಞಾನವಿಲ್ಲದೆ ರಾಜ್ಯವನ್ನು ಆಳ್ತಾ ಇದ್ದಾನೋ ಅವನು, ಇನ್ನೊಬ್ಬ ರಾಜನಲ್ಲಿ ಅರ್ಹತೆ ಇಲ್ಲದಿದ್ದರೂ ಅವನನ್ನು ಹೊಗಳುವಂಥ ಮಂತ್ರಿ. ಇವರಿಬ್ಬರೇ ಹಠವಾದಿಗಳು, ಇದು ಶತಮೂರ್ಖರು ಅಂತ. ಇದನ್ನು ಕೇಳಿ ಇವನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕಡೆಗೆ ಸೋತು ಇವನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆ ಮಹಿಳೆಗೆ. ಆಗ ಮಹಿಳೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಲೆ ಎತ್ತಿ ನೋಡಿದಾಗ ಆ ಮಹಿಳೆಯ ಜಾಗದಲ್ಲಿ ಸರಸ್ವತಿ ದೇವಿ ನಿಂತಿದ್ರಂತೆ. ಆಗ ಸರಸ್ವತಿ ದೇವಿ ಕಾಳಿದಾಸನನ್ನು ಕುರಿತು ಹೇಳ್ತಾಳೆ, ನಿನ್ನೊಳಗಿನ ಅರಿವು ನಿನ್ನಲ್ಲಿದ್ದರೆ ನೀನು ಮನುಷ್ಯನಾಗ್ತಿ. ನಿನ್ನಲ್ಲಿ ಸ್ವಲ್ಪ ಅಹಂಕಾರ ಬಂದಿದೆ, ನಾನೇ ಶ್ರೇಷ್ಠ ಎಂಬ ಅಹಂಕಾರ ನಿನ್ನಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ನಾನು ಈ ರೀತಿ ಮಹಿಳೆಯ ವೇಷ ಧರಿಸಿ ಬಂದಿದ್ದೇನೆ. ಇನ್ನು ಮುಂದಕ್ಕಾದರೂ ನಿನ್ನ ಅಹಂಕಾರವನ್ನು ಬಿಡು ಅಂತ ಹೇಳ್ತಾಳೆ. ಹಾಗೆ ನಾವು ಕೂಡ ನಮ್ಮಲ್ಲಿರುವ ಅಂತ ಯಾವುದೇ ಒಂದು ಅಹಮ್ಮನ್ನು ತೋರಿಸದೆ ಎಲ್ಲರೊಡನೆ ಹೊಂದಿಕೊಂಡು ನಗುತ್ತಾ ಬಾಳೋಣ ಅಂತ ಹೇಳಿಕೊಂಡು, ಹಾಗೆಯೇ ಇಲ್ಲಿ ಜೀರ್ಣೋದ್ಧಾರ ಅಂತ ಹೇಳಿದರು. ಈ ಜೀರ್ಣೋದ್ಧಾರಕ್ಕೆ ನನ್ನಿಂದಾದ ಸಹಕಾರ ಕೂಡ ನಾನು ಕೊಡ್ತೇನೆ ಅಂತ ಹೇಳುತ್ತಾ, ಇದು ಇನ್ನಷ್ಟು ಈ ಒಂದು ದೇವಸ್ಥಾನ ಇನ್ನಷ್ಟು ಬೆಳಗಲಿ ಅಂತ ಹೇಳಿಕೊಳ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಬಗ್ಗೆ ಮಾತಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸಹಕಾರವನ್ನು ಸಹ ಖಂಡಿತವಾಗ್ಲೂ ನೀಡ್ತೇನೆಂಬ ಮಾತುಗಳ ಮುಖಾಂತರ ಶುಭ ಸಂದೇಶವನ್ನು ನೀಡಿದಂತಹ ಶ್ರೀಮತಿ ಹರಿಣಾಕ್ಷಿ ಕೊಲ್ಲ ಇವರಿಗೆ ವಂದನೆಗಳನ್ನು ಸಲ್ಲಿಸ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿಕ್ಕಿದ್ದೇವೆ. ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಾಟ್ಯಾಚಾರ್ಯ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರಿಗೆ ನೀಡುವಂತಹ ಅಭಿನಂದನಾ ಕಾರ್ಯಕ್ರಮ. ಈ ಅಭಿನಂದನದ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ ಟ್ರಸ್ಟ್ಗೆ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ಕೃಷ್ಣಮೂರ್ತಿಯವರು. ವಿಜಯದಶಮಿ ಹೇಳಿದರೆ ಎಲ್ಲಕ್ಕೂ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂಥ ದಿನ. ಅಂತಹ ಒಂದು ಪವಿತ್ರ ದಿನದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಕೂಡ ಆಯೋಜಿಸಿದ್ದೇವೆ. ಯಾಕೆಂದರೆ ಈ ನಾಟ್ಯ ಕ್ಷೇತ್ರದಲ್ಲಿ ಬಹಳ ಒಂದು ಅದ್ವಿತೀಯ ಸಾಧನೆಗೈದಂತಹ ಒಬ್ಬರು ಹಿರಿಯರನ್ನು ನಾವು ಅಭಿವಂದಿಸುವಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡಿದ್ದೇವೆ. ಅಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅಧ್ಯಕ್ಷರು, ನನ್ನ ಸನ್ಮಿತ್ರರಾದಂಥ ಶ್ರೀ ವಿಶ್ವಂಬರಯ್ಯವರೇ, ಹಾಗೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತರೇ, ಹಾಗೆ ಮುಂಭಾಗದಲ್ಲಿರತಕ್ಕಂಥ ನನ್ನ ಸಮಾಜದ ಎಲ್ಲ ಸಜ್ಜನ ಬಂಧುಗಳೇ, ಅವರಿಗೋಸ್ಕರವಾಗಿ ಅಭಿನಂದನಾ ಪತ್ರಪುಷ್ಪವೊಂದನ್ನು ನಾವು ಬರೆದಿದ್ದೇವೆ. ಅದರ ಮೂಲಕ, ಯಾಕಂದರೆ ನಮಗೆ ಉಳ್ಳಾಲ ನಾಟ್ಯಾಚಾರ್ಯ ಮೋಹನ್ ಕುಮಾರರ ಬಗ್ಗೆ ಯಾರಿಗೂ ಇಲ್ಲಿ ಹೇಳಬೇಕು ಅಂತೇಳಿಲ್ಲ. ಎಲ್ಲರಿಗೂ ಕೂಡ ಅವರೊಂದು ಮನೆ ಮಾತಾಗಿದ್ದು, ಒಂದು ಇಡೀ ದೇಶದಾದ್ಯಂತ ದೇಶ ವಿದೇಶಗಳಲ್ಲಿ ಸಹಸ್ರಾರು ಅವರ ಶಿಷ್ಯವರ್ಗವನ್ನು ನಿರ್ಮಾಣ ಮಾಡಿ ನೃತ್ಯ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿದಂತಹ ಒಂದು ಶಕ್ತಿ. ವಿಶೇಷವಾಗಿ ನಮ್ಮ ಕೊಲ್ಯ ಸ್ವಾಮೀಜಿಯವರೊಂದಿಗೆ ಅತ್ಯಂತ ನಿಕಟವಾದಂತಹ ಒಂದು ಸಂಬಂಧವನ್ನು ಕೂಡ ನಿರಂತರವಾಗಿಟ್ಟುಕೊಂಡು, ನಮ್ಗೆ ಗೊತ್ತಿದೆ ನವರಾತ್ರಿಯ ಪರ್ವಕಾಲದಲ್ಲಿ ಅವರ ಶಿಷ್ಯವೃಂದದಿಂದ ಇಲ್ಲಿ ಪ್ರತಿ ನವರಾತ್ರಿಯ ಸಂದರ್ಭದಲ್ಲಿ ಕೂಡ ನೃತ್ಯ ನಡೀತಲೇ ಇದೆ, ಭರತನಾಟ್ಯ. ಹಾಗಾಗಿ ಅಂತಹ ಹಿರಿಯರನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ವಂದಿಸುತ್ತಾ ಅವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ಸಂತೋಷವನ್ನು ಪಡ್ತಾ ಇದ್ದೇನೆ. ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ, ಜಗದ್ಗುರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕೊಲ್ಯಮಠ, ಕೊಲ್ಯ ಸೋಮೇಶ್ವರ, ಮಂಗಳೂರು ದಕ್ಕ. ನಾಟ್ಯಗುರು ವಿದ್ವಾನ್ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ನವರಾತ್ರಿ ಪರ್ವಕಾಲದಲ್ಲಿ ಅರ್ಪಿಸಿದ ನಾಟ್ಯ ಮೋಹನ ಅಭಿನಂದನಾ ಪತ್ರಪುಷ್ಪ. ಗೌರವಾನ್ವಿತರೇ, ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕವಾದ ಭರತನಾಟ್ಯ ಕಲಾಕ್ಷೇತ್ರದಲ್ಲಿ ತಾವು ಸಲ್ಲಿಸಿರುವ ಸೇವೆ ಅನನ್ಯವಾದುದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಗ್ರಾಮದ ಕೊಲ್ಯದಲ್ಲಿ ದಿನಾಂಕ 4/10/1933 ಜನಿಸಿದ ತಾವು ಅಧ್ಯಾಪನ ವೃತ್ತಿಯ ಜೊತೆಯಲ್ಲಿ ನೃತ್ಯಾಭ್ಯಾಸವನ್ನು ಮಾಡುವುದರ ಮೂಲಕ
ಸಾಧಕನಿಗೆ ಗುರಿ ಮುಟ್ಟುವ ಛಲ ಬೇಕೆಂಬುದನ್ನು ಸಾರಿಸಿ ತೋರಿಸಿದ ಧೀಮಂತ ವ್ಯಕ್ತಿತ್ವ ನಿಮ್ಮದು. ಮಂಗಳೂರಿನ ಶ್ರೀ ಮಾಸ್ಟರ್ ವಿಠಲ್ರವರಲ್ಲಿ ನಾಟ್ಯಾಭ್ಯಾಸವನ್ನು ಪ್ರಾರಂಭಿಸಿ ಕೇರಳದ ತಿರುಪುಣ ತುರೈರಾಜನ್ ಅಯ್ಯರ್ ಮತ್ತು ತಮಿಳುನಾಡಿನ ನಾಟ್ಯ ಅಭಿನವ ಶಿರೋಮಣಿ ರಾಜರತ್ನಂ ಪಿಳ್ಳೆಯವರಂತಹ ಶ್ರೇಷ್ಠ ಗುರುಗಳ ಗರಡಿಯಲ್ಲಿ ಪಳಗಿದ ತಾವು 1957ರಲ್ಲಿ ನಾಟ್ಯ ನಿಕೇತನ ನೃತ್ಯ ಶಾಲೆಯನ್ನು ಸ್ಥಾಪಿಸುವುದರ ಮೂಲಕ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭರತನಾಟ್ಯದ ಕಂಪನ್ನು ಪಸರಿಸುವುದರ ಮೂಲಕ 6 ದಶಕಗಳಿಗೂ ಮಿಕ್ಕಿ ನಾಟ್ಯ ಶಾರದೆಯನ್ನು ಆರಾಧಿಸುತ್ತಿರುವ ತಮ್ಮ ಕಲಾಭಿಮಾನವನ್ನು ಎಷ್ಟು ಬಣ್ಣಿಸಿದರೂ ಉತ್ಪ್ರೇಕ್ಷೆಯಾಗದು. ದೇಶದಾದ್ಯಂತ ನೆಲೆಸಿರುವ ತಮ್ಮ ಶಿಷ್ಯ ವರ್ಗದವರು ಭರತನಾಟ್ಯ ತರಬೇತಿ ಕೇಂದ್ರಗಳನ್ನು ನಡೆಸುವುದರ ಮೂಲಕ ನಮ್ಮ ಈ ಶ್ರೀಮಂತ ಕಲೆಯನ್ನು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಮಾಡುವಲ್ಲಿ ಯಶಸ್ವಿಯಾಗುವುದರ ಮೂಲಕ ನಾಟ್ಯಗುರುಗಳಾದ ತಮ್ಮ ಕೀರ್ತಿಯ ಮುಕ್ಕುಟಕ್ಕೆ ಚಿನ್ನದ ಹೊಳಪಿಟ್ಟಂತಾಗಿದೆ. ಪ್ರಶಸ್ತಿಗಳು ಮತ್ತು ಪ್ರಚಾರಕ್ಕೆ ಸೀಮಿತವಾಗಿರುವ ಕಲಾವಿದರು ಒಂದೆಡೆಯಾದರೆ, ಅದಕ್ಕೆ ಅಪವಾದವೆಂಬಂತೆ ನಿಮ್ಮನ್ನೇ ಅರಸಿ ಬಂದ ಸಹಸ್ರಾರು ಪ್ರಶಸ್ತಿಗಳು ಮತ್ತು ಪ್ರಚಾರಗಳು ನಿಮ್ಮ ಅಪ್ರತಿಮ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನಮ್ಮ ಗುರುಗಳಾದ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರಿಗೂ ತಮಗೂ ಇದ್ದ ಅವಿನಾಭಾವ ಸಂಬಂಧವನ್ನು ಸ್ಮರಿಸುತ್ತಾ, ನಿಷ್ಕಾಮ ಭಾವದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಸಫಲತೆಯನ್ನು ಪಡೆಯಲು ಸಾಧ್ಯ ಎಂಬುದನ್ನು ಸಮಾಜಕ್ಕೆ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟ ತಾವು 90 ವರ್ಷಗಳ ಸಾರ್ಥಕ ಜೀವನ ನಡೆಸಿರುವಿರಿ. ನೃತ್ಯ ಕ್ಷೇತ್ರದಲ್ಲಿ ನಿಮ್ಮ ನಿರಂತರಿಗೆ ಸೇವೆಗೆ ಸಿಕ್ಕಿದ ಗೌರವ ಪ್ರಶಸ್ತಿಗಳು 100. ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿಯಿಂದ ನೃತ್ಯ ಪುರಸ್ಕಾರ ಮತ್ತು ಕರ್ನಾಟಕ ಕಲಾತಿಲಕ ಬಿರುದು, ಶಾಂತಲಾ ನಾಟ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ನಿಮ್ಮ ಕೀರ್ತಿಯ ಹೊನ್ನ ಕಿರೀಟಿಗಳಾದರೆ, ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳಿಂದ, ಮಠ ಮಂದಿರಗಳಿಂದ, ಅಭಿಮಾನಿ ವರ್ಗದವರಿಂದ ಗೌರವಿಸಲ್ಪಟ್ಟು ನಿಮಗೆ ಸಿಕ್ಕಿದ ಬಿರುಗಳು ಅಪಾರ. ಈ ಹಿರಿಯ ವಯಸ್ಸಿನಲ್ಲಿಯೂ ನಮ್ಮ ಮೇಲಿನ ಅಭಿಮಾನದಿಂದ ಉಪಸ್ಥಿತರಿದ್ದು ಭಾಗವಹಿಸುತ್ತಿರುವುದು ನಮಗೆ ಸಂತೋಷವನ್ನುಂಟು ಮಾಡಿದೆ. ಸಾಧನಾಬದ್ಧವಾದ ನಿಮ್ಮ ನಿರಂತರ ಕಲಾ ಸೇವೆಯನ್ನು ಸಲ್ಲಿಸುತ್ತಾ ನಾಟ್ಯ ಮೋಹನ ಅಭಿನಂದನಾ ಪತ್ರ ಪುಷ್ಪವನ್ನು ಸಮರ್ಪಿಸುತ್ತಾ ಜಗನ್ಮಾತೆ ಶ್ರೀದೇವಿ ಮೂಕಾಂಬಿಕೆಯ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತೇವೆ. ಶ್ರೀ ಮಧುಸೂದನಯ್ಯರ್ ಅಧ್ಯಕ್ಷರು, ಶ್ರೀ ನಾರಾಯಣ ಕುಂಪಲ ಕಾರ್ಯದರ್ಶಿ, ಕೃಷ್ಣಮೂರ್ತಿ ಕೋಶಾಧಿಕಾರಿ, ಟ್ರಸ್ಟಿಗಳಾದ ಶ್ರೀ ಮಹಾಬಲ ಶೆಟ್ಟಿ ಕೂಡ್ಲು, ಶ್ರೀ ವಾಸುದೇವ ಗೌಡ, ಶ್ರೀ ಗೋಪಾಲ್ ಕುತ್ತಾರ್, ಶ್ರೀ ಶರಣ್ ಪಂಪೆಲ್, ಶ್ರೀ ಶಿವಾನಂದ್ ಮೆಣ್ಣನ್, ಶ್ರೀಮತಿ ಜಿ ಗುಣವತಿ ಆಚಾರ್ಯ, ಶ್ರೀ ಮೋಹನ್ ಗೋರಿಗುಡ್ಡ, ಶ್ರೀ ಬಿ ರಾಧಾಕೃಷ್ಣ ಶೆಟ್ಟಿ ಅಡ್ಕ ಹೊಸಮನೆ, ಹಾಗೆ ಆಡಳಿತ ಸಮಿತಿ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ. ದಿನಾಂಕ 13/10/2024 ಸ್ಥಳ ನಮ್ಮ ಈ ಕೊಲ್ಯ ಮಠ. ಮತ್ತೊಮ್ಮೆ ಅವರಿಗೆ ದೇವರು ದೀರ್ಘವಾದಂಥ ಆಯುಷ್ಯವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಈ ಕಲಾಮಾತ ಸೇವೆಯನ್ನು ನಿರಂತರವಾಗಿ ಮಾಡುವಂತೆಯೇ ಆಶೀರ್ವದಿಸಲಿ ಅಂತೇಳಿ ಪ್ರಾರ್ಥಿಸ್ತಾ, ಎಲ್ಲ ಗಣ್ಯರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಇವತ್ತು ಉಳ್ಳಾಲ ನಾಟ್ಯಾಚಾರ್ಯ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರಿಗೆ ನೀಡುವಂತಹ ಅಭಿನಂದನೆ, ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ, ಹಲವಾರು ಪ್ರಶಸ್ತಿಗಳು ತನ್ನ ಮುಡಿಗೇರಿಯುವಂತಹ ಒಂದು ಸಾಧನೆಯನ್ನು ಮಾಡಿ ಈ ಒಂದು ಕಾರ್ಯದಲ್ಲಿ ನೀಡಿದಂತಹ ಅಭಿನಂದನೆ, ಎಂದು ಸಮಾರೋಪ ಕಾರ್ಯದಲ್ಲಿ ನೀಡುವಂತಹ ಅಭಿನಂದನೆ. ಒಂದು ಕಡೆ ಇನ್ನೊಂದು ಈ ಒಂದು ಕಾರ್ಯಕ್ರಮದಲ್ಲಿ ನೆಲೆಸಬೇಕಿದೆ. ಸರಿ, ಸುಮಾರು 90 ವರ್ಷದ ಇವರ ಸವಿ ನೆನಪಿಗಾಗಿ ಅವರ ಶಿಷ್ಯ ವೃಂದದಿಂದ ತಿಂಗಳಿಗೆ ಒಂದು ದಿನ ನವತೀಸ್ತವ ಎಂಬಂತಹ ಕಾರ್ಯಕ್ರಮವನ್ನು ಇವತ್ತು ಅವರ 90ರ ಆ ಒಂದು ಸವಿ ನೆನಪಿಗಾಗಿ ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾವು ಇಂದು ವೇದಿಕೆಯಲ್ಲಿ ನಾವು ಅವರಿಗೆ ನೀಡುವಂತಹ ಗೌರವ ಅಭಿನಂದನೆ ಮುಖಾಂತರ ಈ ಒಂದು ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ಅವರಿಗೆ ನೀಡುವಂತಹ ನಾಟ್ಯ ಮೋಹನ ಅಭಿನಂದನಾ ಪತ್ರ, ಈ ಒಂದು ಅಭಿನಂದನಾ ಕಾರ್ಯಕ್ರಮ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯತಿಗಳು ಇವತ್ತಿನ ಶ್ರೀದೇವಿ ಮೂಕಾಂಬಿಕೆ ದೇವಂತಹ ಭಗವತ್ ಭಕ್ತ ಬಾಂಧವರು ಒಮ್ಮೆ ಜೋರಾದ ಕೈ ಚಪ್ಪಾಳೆ ಮುಖಾಂತರ ಆ ಒಂದು ಅವರ ನೀಡುವಂತಹ ಅಭಿನಂದನೆಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ಒಮ್ಮೆ ಜೋರಾದ ಕೈ ಚಪ್ಪಾಳೆ ತಾವೆಲ್ಲರೂ ನೀಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ನಾಟ್ಯ
2 ಸನ್ಮಾನ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ನಾಟ್ಯಾಚಾರ್ಯ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ತಮ್ಮ ಅಭಿನಂದನೆಯ ಭಾಷಣಗಳನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ, ಮುಂಭಾಗದಲ್ಲಿರುವಂಥ ಮಹಿಳೆಯರೇ, ಮಹನೀಯರೇ, ಎಲ್ಲ ನನ್ನ ಪ್ರೀತಿಯ ಆತ್ಮೀಯರೇ, ನಿಮಗೆ ನನ್ನ ಅಂತರಾಳದ ವಂದನೆಗಳನ್ನು ಸಮರ್ಪಿಸುತ್ತಾ, ಈ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿದ ಈ ಸಂಭ್ರಮವನ್ನು ನಾನು ಸದಾ ಹೃದಯದಲ್ಲಿಟ್ಕೊಂಡಿದ್ದೇನೆ. ಬಹಳ ವರ್ಷಗಳ ಹಿಂದೆ ನನಗೆ ಸರಕಾರದ ಪ್ರಥಮ ಪುರಸ್ಕಾರ ಅಂತ ಒಂದು ಸನ್ಮಾನ ಸಿಕ್ಕಿತ್ತು. ಆ ಸಮಯದಲ್ಲಿ ಸ್ವಾಮಿಯವರು ನನ್ನನ್ನು ಕರೆದು, ನೃತ್ಯ ಕಲಾ ತಪಸ್ವಿ, ನೀವು ಇನ್ನೂ ಒಳ್ಳೆಯದಾಗಬೇಕಂತ ಹರಸಿ ನನ್ನ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದರಿಂದ ಯಾವ ಒಂದು ಅರ್ಜಿ ಹಾಕದೆ, ಯಾರ ಹತ್ರವೂ ಮಾತಾಡಿಸದೆ ನನಗೆ ಸರಕಾರದ 4 ಪ್ರಶಸ್ತಿ ಸಿಕ್ಕಿದೆ. ಆನಂತರ ಕರ್ನಾಟಕ ಕಲಾ ತಿಲಕ, ಶಾಂತಲಾ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಇದು ನನ್ನ ನಡೆದು ಬಂದ ದಾರಿಯನ್ನು ಚುಟುಕಾಗಿ ನಾನು ಹೇಳ ಬಯಸ್ತೇನೆ. ಯಾಕಂದರೆ ಈಗಿನವರಿಗೆ ಕೆಲವರಿಗೆ ಗೊತ್ತಿಲ್ಲದಿರ್ಬೋದು. ನಾನೀಗ 92ನೇ ವಯಸ್ಸಿನಲ್ಲಿದ್ದೇನೆ. ನಾನು 19ನೇ ವರ್ಷ ಪ್ರಾಯದಲ್ಲಿ ಅಧ್ಯಾಪಕನಾಗಿ ಇದ್ದು ದೇರ್ಲಕಟ್ಟೆ ಶಾಲೆಯಲ್ಲಿ ನಾನು ಅಧ್ಯಾಪಕನಾಗಿದೆ. ಆ ಸಮಯದಲ್ಲಿ ಈಗ ನೃತ್ಯ ಕಲಿಬೇಕಂತ ಒಂದು ಹಂಬಲದಿಂದ ನಾವು 3 ಮಾಸ್ಟರು ದೊಡ್ಡದಾದ ಚಿಕ್ಕದಲ್ಲೆಲ್ಲ ಉಪಾಧ್ಯಾಯ ಆದಮೇಲೆ ಸಾಧಾರಣ 19-20 ವರ್ಷ ಪ್ರಾಯದಲ್ಲಿ ಮಂಗಳೂರಿಗೆ ವಿಠಲ್ ಮಾಸ್ಟರ್ ಅವರಲ್ಲಿ ಕಲಿತೆವು. ಕಲಿತು ಆದ ಮೇಲೆ ನನಗೆ ಈ ನಾಟ್ಯವು ವೇದದಿಂದ ಬಂದಂಥ ವಿದ್ಯೆ. 4 ವೇದಗಳಿಂದ ಸಾರವನ್ನು ತೆಗೆದು ಬ್ರಹ್ಮನು ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಭರತ ಮುನಿಯಲ್ಲಿ ಕೈಯಲ್ಲಿ ಕೊಟ್ಟರಂತೆ. ಭರತ ಮುನಿ ಅದಕ್ಕೆ ಶಾಸ್ತ್ರವನ್ನು ಬರೆದು ಭರತಶಾಸ್ತ್ರ ಅಂತ ಪ್ರಚಾರಕ್ಕೆ ಬಂತು. ಅದರಲ್ಲಿ ಬರೀ ನಾಟ್ಯ ಮಾತ್ರ ಅಲ್ಲ, ಸಂಗೀತ ಶಾಸ್ತ್ರ, ಶಿಲ್ಪಶಾಸ್ತ್ರ, ಎಲ್ಲ ಕಲೆಗಳನ್ನು ಒಳಗೊಂಡಂತಹ ಒಂದು ಇದು. ಅದರಿಂದ ಬಂದಂತಹ ಈ ವಿದ್ಯೆ, ನಾಟ್ಯ ಕಲೆಯು ಅದರಲ್ಲಿ ಒಂದು. ಹಾಗಾಗಿ ಈ ನಾಟ್ಯಕ್ಕೆ ಭರತನಾಟ್ಯ ಎಂಬ ಹೆಸರು ಬಂತು. ಅದು ನಮ್ಮ ಭಾರತ ದೇಶದ ಹೆಸರಿನಲ್ಲಿಯೇ ಈ ಒಂದು ಕಲೆಗೆ ಆ ಹೆಸರು ಬಂದು, ಅದು ಎಲ್ಲ ಶಾಸ್ತ್ರೀಯ ನೃತ್ಯ ಕಲೆಗಳಿಗೆ ತಾಯಿ ಎಂದು ತಿಳಿದ ವಿದ್ವಾಂಸರು ಹೇಳ್ತಾರೆ. ಭರತನಾಟ್ಯ ಕಲಿತವರಿಗೆ ಬೇರೆ ಯಾವುದನ್ನು ಕಲಿಲಿಕ್ಕೆ ಆಗ್ತದೆ, ಅದು ನಿಜವೇ ನಿಜ. ನಾನು ಇಲ್ಲಿ ಕಲಿತಾದ ಮೇಲೆ ನನಗೆ ಶಾಸ್ತ್ರಬದ್ಧವಾಗಿ ಕಲಿಬೇಕಂತ ನಮ್ಮ ಪೂಜ್ಯ ಗುರುಗಳಾದ ವಿಠಲ್ ಮಾಸ್ಟ್ರು ಅವರು ನನಗೆ ಭೂಮಿಯ ಮೇಲೆ ಹೀಗೆ ಹೆಜ್ಜೆ ಹಾಕು ಅಂತ ಹೇಳಿಕೊಟ್ಟವರು. ಅವರ ಗುರುಗಳಾದ ರಾಜನ್ ಅಯ್ಯರ್ ಅಂತ ತ್ರಿಪುಣತೊರೆ, ಅವರಲ್ಲಿ ಹೋದೆ. ಅವರು ಕೂಡ ನನಗೆ ತುಂಬ ಮೆಚ್ಚಿಕೊಂಡು, ನಾನು ಹೇಳಿದೆ ನನಗೆ ಶುದ್ಧ ಶಾಸ್ತ್ರೀಯವಾದಂತಹ ಈ ವಿದ್ಯೆಯನ್ನು ಕಲಿಬೇಕಂತ. ಆಗ ಅವರು ಹೇಳಿದರು, ನೀನು ನಾನು ಸ್ವಲ್ಪ ಕಥಕ್ಕಳಿ ಸಂಪರ್ಕ ಇರುವಂಥ ಇದು, ನೀನು ಸರಿಯಾದ ಇದು ಆಗಬೇಕಾದ್ರೆ ಕೇರಳ ಕಲಾಮಂಡಲದಲ್ಲಿ ತಮಿಳುನಾಡಿನ ಅಭಿನಯ ಶಿರೋಮಣಿ ರಾಜರತ್ನಂ ಎಂಬ ಇದ್ದಾರೆ, ಅವರಲ್ಲಿ ನೀನು ಹೋಗು, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತೇಳಿ ನನ್ನನ್ನು ಅಲ್ಲಿ ಕಳಿಸಿದರು. ನಾನು ಆಗ ಅಧ್ಯಾಪಕನಾಗಿ ದೇರ್ಲಕಟ್ಟೆಯಿಂದ ಬಿಟ್ಟ ನಂತರ ಉಳ್ಳಾಲ ಮಗುವೀರ ಶಾಲೆಯಲ್ಲಿ 33 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿ 6 ವರ್ಷ. ಅಷ್ಟು ವರ್ಷ ವೃತ್ತಿ ಮತ್ತು ಪ್ರವೃತ್ತಿಗೆ ತೊಂದರೆ ಆಗದ ಹಾಗೆ ನಾನು ನನ್ನ ಸೇವೆ ಮಾಡಿದ್ದೇನೆ. ಹಾಗೆ ಅವರಲ್ಲಿ ಹೋಗಿ ಕಲಿತು ಆದ ಮೇಲೆ ಅವರು ನಮ್ಮ ಗುರುಗಳು ರಾಜರತ್ನ ಪಿಳ್ಳಿ ಅವರಿಗೆ ನಾನು ಹೋದ ಸಮಯದಲ್ಲಿ ಅವರ ತಾಯಿ ಮತ್ತು ಅಕ್ಕ ಮಾತ್ರ ನನ್ನ ಬಹಳ ಪ್ರೀತಿಯಿಂದ ನನ್ನ ನೋಡಿದ್ದಾರೆ. ಆನಂತರ ಅವರಿಗೆ ಒಂದು ರೀತಿ ಇತ್ತು, ಅಂದರೆ ಅವರು ಬ್ರಹ್ಮಚಾರಿ, ನನ್ನನ್ನು ಪ್ರಾಯದಲ್ಲಿ ನೋಡೋರು ಯಾರು ಇರಲಿಲ್ಲ ಅಂತ.
ಆ ಸಮಯದಲ್ಲಿ ಅವರಿಗೆ ಪ್ರಾಯ ಆಗುವಂಥ ಸಮಯದಲ್ಲಿ ನಾವು ಮಂಗಳೂರಿನಲ್ಲೂ ಕೆರಳಕ್ಕೆ ಥಿಯರಿಯವರು ಈಚೆಗೆ ಬರುವ ಹಾಗೆ ಮಾಡಿದೆವು. ಇಲ್ಲಿ ಬಂದ ಮೇಲೆ ನನ್ನ ಹೆಂಡತಿ ಹೇಳಿದರು, ಸರ್ ನೀವು ಈ ಪ್ರಾಯದಲ್ಲಿ ಎಲ್ಲೆಲ್ಲಿ ಹೋಗೋದು ಬೇಡ, ನಮ್ಮಲ್ಲೇ ಕೂತ್ಕೊಳ್ಳಿ, ನಿಮ್ಮಲ್ಲಿ ಕಲಿಲಿಕ್ಕೆ ಬರೋರು ನಮ್ಮ ಮನೆಗೆ ಬನ್ನಿ, ಬರಲಿ, ನಾವು ನಿಮ್ಮನ್ನು ನೋಡಿಕೊಳ್ತೀವಿ, ಅದೆಲ್ಲ ನಿಮ್ಮ ಹೆಸರಿನಲ್ಲೇ ಇರಬೇಕಂತ ಹೇಳಿದ್ರು. ನಮ್ಮದು ಸುರುವಿಗೆ ಭಗವತಿ ಸ್ಥಾನದ ಹತ್ತಿರ 1957 ಇಸವಿಯಲ್ಲಿ ನಮ್ಮ ಪೂಜ್ಯ ಗುರುಗಳಾದ ವಿಠಲ ಮಾಸ ಅಲ್ಲಿ ಕ್ಲಾಸ್ ಮಾಡಿದ್ದು. ಅದು ಏನೋ ಒಂದು ನಾನಿಲ್ಲದೆ ಈ ಕ್ಷೇತ್ರಕ್ಕೆ ಬರ್ತಿರಲಿಲ್ಲ. ಅವರು ಕ್ಲಾಸ್ ಮಾಡಿದಾಗ ನಾನು ಹೇಳಿದೆ, ಸರ್ ನನಗೇನು ಗೊತ್ತಿಲ್ಲ ಅಂತ. ಇಲ್ಲ ನಾನು ಬರ್ತೇನೆ ಅಂತೇಳಿ ಆಮೇಲೆ ಅವರಿಗೆ ಬರಲಿಕ್ಕೆ ಅನಾನುಕೂಲವಾಯಿತು. ಕೈ ಹಿಡಿದ ಮೇಲೆ ಇದನ್ನು ಏನಾದ್ರು ಸಾಧಿಸಬೇಕಂತ ಭಗವಂತನೊಂದು ನನಗೆ ಆಶೀರ್ವಾದ ಇತ್ತು. ಹಾಗೆ ಮುಂದುವರೆದು ಹೋಗಿ ನಾನು ಅವರಲ್ಲಿ ಕಲಿತೆ, ಅವರನ್ನು ಇಲ್ಲಿಯೇ ನೆಲೆಸುವ ಹಾಗೆ ಮಾಡಿದೆ. ಇಲ್ಲಿ ಬಂದಿದ್ದಾಗ ನಮ್ಮ ಗುರುಗಳು ದೊಡ್ಡ ವಿದ್ವಾಂಸರು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ಅಭಿನಯ ಶಿರೋಮಣಿ ಬಿರುದು ಕೊಟ್ಟಂಥ ಮಹಾ ಕಲಾವಿದ. ಅವರನ್ನು ಇಲ್ಲಿ ಪುತ್ತೂರಿನ ಹತ್ತಿರ ಒಂದು ಮನೆಯಲ್ಲಿ ಒಂದು ಗೌಡರು ಅವರ ಮನೆಯಲ್ಲಿ ಅವರ ಮಗಳಿಗೆ ಕಲಿಸ್ಲಿಕ್ಕಾಗಿ ಏರ್ಪಾಡು ಮಾಡಿದರು. ಆ ಸಮಯದಲ್ಲಿ ನನ್ನ ಹತ್ರ ಹೇಳಿದರು ಅವರು, ಆಸ್ಥಾನ ವಿದ್ಯುತ್ ಶ್ರೀ ವೆಂಕಟಲಕ್ಷ್ಮಮ್ಮ ನಮ್ಮ ಗುರುಗಳ ಹತ್ರ ಹೇಳಿದರಂತೆ, ನಿಮ್ಮ ಈ ಮಹಾನ್ ವಿದ್ಯೆಯನ್ನು ನಿಮಗೆ ಆಗುವಷ್ಟವರೆಗೆ ನೀವು ಅದನ್ನು ವಿಸ್ತಾರ ಮಾಡಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ಅಂತ. ಅದಕ್ಕಾಗಿ ಅಲ್ಲಿ ಹೋಗಿದ್ದವರು ಅಲ್ಲಿ ಅವರಿಗೆ ತೀರಿಕೊಂಡ್ರು. ನನಗೆ ಆಗ ಫೋನೆಲ್ಲ ಇರಲಿಲ್ಲ. ನನಗೆ ಹೇಗೆ ಜನ ಬಂದು ಹೇಳಿದರು ಹೀಗೆ ಆಗಿದೆ ಅಂತ. ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಅವರ ಪಾರ್ಥಿವ ಶರೀರ ತರಲಿಕ್ಕೆ ಹೋಗಿದ್ದೆ. ಹೋಗಿ ಆಗ ಅವರು ಕುರುಂಜಿ ವೆಂಕಟರಮಣ ಗೌಡರು ಕೂಡ ಭಾಳ ಹೆಸರಿನವರು, ಅವರು ಹೇಳಿದರು, ಬೇಡ ನೀನು ಅವರ ಮಗನಾಗಿ ನಿಂತು ಅವರ ಎಲ್ಲ ಕೆಲಸ ಮಾಡು ಅಂಥೇಳಿ ಅದನ್ನು ಮಾಡಿದ ನಂತರ ಉಪ್ಪಿನ ಅಂಗಡಿಯಲ್ಲಿ ಅವರ ಎಲ್ಲ ಕ್ರಿಯೆಗಳನ್ನು ಮಾಡುವಂತಹ ಮಹಾಭಾಗ್ಯ ನನಗೆ ಸಿಕ್ಕಿದ್ದರಿಂದ ಕೇರಳದಲ್ಲಿ ಬಂದಿದ್ದವರು ಎಷ್ಟೋ ಜನ ಹೇಳಿದರು, ಈ ಮೋಹನ್ ಕುಮಾರ್ ಎಂದವರು ಮಹಾ ಭಾಗ್ಯವಂತ ಅಂತ. ಅದು ಸರಿಯೇ. ಆದ್ದರಿಂದ ಇದರಲ್ಲಿ ವ್ಯವಸಾಯ ಮಾಡಿ ತುಂಬ ಜನರಂತ ಕಲ್ತಿದ್ದಾರೆ. ಈ ಸಮಯದಲ್ಲಿ ಇಲ್ಲಿ ಈ ದೇವಸ್ಥಾನ ಆಗುವ ಸಮಯದಲ್ಲಿ, ಇದು ಪ್ರತಿಷ್ಠೆ ಆಗುವ ಸಮಯ, ನನ್ನ ಹೆಂಡತಿಗೆ ಬಹಳ ಇಲ್ಲಿ ಒಂದು ಗುರುಗಳ ಒಂದು ದೊಡ್ಡ ಭಕ್ತೆಯವಳು. ಅವಳು ಹೇಳಿದ್ಲು, ನನಗೆ ನಂತ ಹೇಳಲಿಲ್ಲ, ನನಗೆ ಅಮ್ಮನಿಗೆ ಒಂದು ವಜ್ರದ ಮೂಗುಬೊಟ್ಟು ಮಾಡಲಿಕ್ಕೆ ಆಸೆ ಇದೆ ಅಂತ ಹೇಳದೆ ಗುಣವತಿಯ ಇಲ್ಲಿದ್ದಾರೆ ಅವರ ಅಪ್ಪನ ಹತ್ರ ಹೇಳಿ ಮೂಗುಬೊಟ್ಟು ಮಾಡಿಸಿ ಅದು ಇಲ್ಲಿ ಹಾಕುವವರೆಗೆ ನನ್ನ ಹತ್ರ ಅವಳು ಹೇಳಲಿಲ್ಲ. ಅವಳಿಗೆ ತುಂಬ ಅಸೌಖ್ಯ ಆಗಿತ್ತು, ತುಂಬ ತೊಂದರೆ ಆಗಿತ್ತು. ಹಾಗೆ ನನಗೆ ಮೈಸೂರಿನಲ್ಲಿ ಆ ಮರುದಿನ ಕಾರ್ಯಕ್ರಮ ಉಂಟು. ನಾನು ಬೆಳಗಿನವರೆಗೆ ಇದು ನಿಂತು ಇದೆ ಪ್ರತಿಷ್ಠೆ ಆದ ನಂತರ ಅದನ್ನು ಭಟ್ರ ಹತ್ರ ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ. ಅಂದಿನಿಂದ ನನ್ನ ಹೆಂಡತಿಗೆ ಇಲ್ಲಿ ಏನೋ ಒಂದು ಪ್ರತಿದಿನ ಸ್ವಾಮಿಗಳ ಮೂಕಾಂಬಿಕೆಯ ಭಕ್ತಿ ಮಾಡೋದು. ಕೊನೆಗೆ ಬಹುಶಃ ಇಲ್ಲಿ ಮಹಿಳಾ ಸಮಾಜದಲ್ಲಿ ಕೂಡ ಅವಳು ಅಧ್ಯಕ್ಷೆ ಆಗಿದ್ದಳು. ತುಂಬ ಅಂದರೆ ಇದು ಆಗುವ ದಿವಸ ಕೂಡ ಎಲ್ಲಿದ್ದ ಮೂಕಾಂಬಿಕೆ ದೇವಿಯನ್ನು ನೆನೆಸಿಕೊಂಡೇ ಒಂದು ಮಾತಾಡಿಕೊಂಡೇ ಅವಳು ಇಹಲೋಕ ತ್ಯಜಿಸಿದ್ದಾಳೆ. ಅವಳ ಪ್ರೋತ್ಸಾಹದಿಂದ ನನಗೆ ಇದು ಮಾಡಲಿಕ್ಕೆ ಆಯಿತು. ಆನಂತರ ಸ್ವಾಮಿಯವರು ನನ್ನನ್ನು, ನೀವು ದೇವಸ್ಥಾನದ ಶಾಲೆಯಲ್ಲಾಯಿತು, ಆದಮೇಲೆ ನೀವು ಇಲ್ಲಿ ಒಂದು ತರಗತಿ ಮಾಡಿ, ನೃತ್ಯ ತರಗತಿ ಮಾಡಿ ಅಂತ ಇಲ್ಲಿ ಒಂದು ತರಗತಿ ತುಂಬ ಸಮಯ ಮಾಡಿದೆ. ಕೊನೆಗೆ ಮತ್ತೊಂದು ಅವಳಿಗೆ ಬಹಳ ಬೇಸರದ, ಗುರುಗಳಲ್ಲಿ ಬೇಡಿಕೊಂಡಿಲ್ಲಂತೆ. ನಾವು ಬಾಡಿಗೆ ಮನೆಯಲ್ಲಿ ತುಂಬ ವರ್ಷದಿಂದ ಇದ್ದೇವೆ, ಈ ದೇವಿಯ ಸಮೀಪವೇ ನಮಗೆ ಅದೊಂದು ಭಾಗ್ಯ ಬರಬೇಕಿತ್ತಂತ ಒಂದು ದಿವಸ ಕಣ್ಣೀರು ಹಾಕಿ ಗುರುಗಳ ಹತ್ರ ಹೇಳಿದ್ರಂತ. ಆಗ ಅವರು, ನೀವು ಎಲ್ಲಿಗೆ ಹುಡುಕೋದು ಬೇಡ, ಅವಳ ಸಮೀಪದಲ್ಲೇ ನಿಮಗೆ ಸಿಗ್ತದೆ ಅಂತ. ನಿಜವಾಗಿ ಅದು ಸತ್ಯ ಆಗಿದೆ, ಹತ್ತಿರ ಸಿಕ್ಕಿದೆ. ಅಲ್ಲಿ ನಾಟ್ಯ ಶಾಲೆ ನಮ್ಮ ಮಕ್ಕಳು ಕಟ್ಟಿದ್ರು, ಇಲ್ಲಿಂದ ಇವರ ಅನುಮತಿ ಪಡೆದು ಅಲ್ಲಿ ನಾನು ಕ್ಲಾಸು ಇದು ಮಾಡಿ ಈ ಶಾಸ್ತ್ರೀಯ ನೃತ್ಯವನ್ನು ಏನು ಅದಕ್ಕೆ ಅಪಚಾರ ಆಗದಂತೆ ನಾನು ಉಳಿಸಿಕೊಂಡಿದ್ದೇನೆ. ಒಂದು ರೀತಿಯಲ್ಲಿ ಏನಂದರೆ ಎಲ್ಲರೂ ಹೇಳ್ತಾರೆ ನಮ್ಮ ಕರ್ನಾಟಕದವರು ಏನಂದರೆ
ಬೆಂಗಳೂರು ಬಿಟ್ಟರೆ ಮೊದಲು ಮೈಸೂರಿನವರೇ ಕಲಾವಿದರು ಹೇಳೋದು ಹೆಸರಿತ್ತು. ಈಗ ಬೆಂಗಳೂರು ಬಿಟ್ಟರೆ ಮಂಗಳೂರು ಅಂತ ಆಗಿದೆ. ಹಾಗೆ ಸಾಧಾರಣ 100ರಲ್ಲಿ 80 ಜನ ನನ್ನಲ್ಲಿ ಅಭ್ಯಾಸ ಮಾಡಿದ ಅವರೇ ಇದ್ದಾರೆ. ಅವರು ಇದನ್ನು ಪ್ರಚಾರ ಮಾಡಿದ್ದಾರೆ. ಆ ಶಿಷ್ಯರದ್ದು ನಾನು ನನ್ನ ಮಕ್ಕಳಾಗಿ ಅವರನ್ನು ಕಂಡಿದ್ದೇನೆ. ನನಗೆ ಮೋಹನಾಭಿವಂದನೆ ಅಂತ ಒಂದು ಗ್ರಂಥ ಸಮರ್ಪಣೆ ಮಾಡಿ ಭಟ್ರ ಮನೆಯಲ್ಲಿ ಕೊಂಡೋಗಿ ಕಲಶ ಸ್ನಾನ ನನ್ನ ಹೆಂಡತಿಗೆ ಮಾಡಿಸಿ ನನ್ನ ಶಿಷ್ಯರು ಈಗಲೂ ನನ್ನ ಸಂಪರ್ಕದಲ್ಲಿದ್ದಾರೆ. ಆನಂತರ ತುಂಬ ಅಂತ ಹೇಳಿದ್ರೆ ನನಗೆ ಅದನ್ನು ಹೇಳಲಿಕ್ಕೆಲ್ಲ ಆಗೋದಿಲ್ಲ. ಅಷ್ಟು ನನಗೆ ಈ ಗುರುಗಳ ಅನುಗ್ರಹದಿಂದ ತುಂಬ ಬಿರುದುಗಳು, ಒಂದು 20-25 ಬಿರುದುಗಳು, ಸನ್ಮಾನ ಪತ್ರಗಳು ಈಗಲೂ ಸಿಗ್ತಾ ಹೋಗ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಗುರುಗಳು. ಯಾಕಂತ ಹೇಳಿದ್ರೆ ನಾನು ಏನು ಕಾರ್ಯಕ್ರಮ ಮಾಡುವುದಿದ್ದರೂ ಅವರನ್ನು ಆರಂಭಕ್ಕೆ ಇಲ್ಲದ್ರೆ ಸಮಾರೋಪ ಸಂಬಂಧದಲ್ಲಿ ಅವರನ್ನು ನಾನು ಕರೆಸಿಕೊಳ್ತಿದ್ದೆ. ಇವರು ಮತ್ತು ಯಡ್ನೀರು ಮಠದ ಸ್ವಾಮಿಯವರು ಕೂಡ ಹಾಗೆ ನನಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಶೃಂಗೇರಿ ಮಠದವರು ಎಲ್ಲರೂ ನನಗೆ, ಮತ್ತು ಪೇಜಾವರ ಮಠದವರು ರಾಮವಿಠಲ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತೇನೆ ಅಂತ, ಶ್ರೀಮತಿ ಪ್ರೀತಿ, ಶ್ರೀಮತಿ ಕಲಾವತಿ, ಶ್ರೀಮತಿ ವೈಶಾಲಿ, ಶ್ರೀಮತಿ ಚೈತ್ರಾವಿ ದಯವಿಟ್ಟು ಆದಷ್ಟು ಬೇಗನೆ ಬನ್ನಿ. ದೇವಸ್ಥಾನದಲ್ಲಿ ನವರಾತ್ರಿಯ ಪೂಜೆಯ ಸಮಯ ಸಮೀಪಿಸ್ತಾ ಇದೆ. ಆದಷ್ಟು ಬೇಗನೆ ಇದ್ರೆ ತಾವೆಲ್ಲರೂ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಡೆದಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ವಿಶ್ವನಾಥ್ ಇದ್ದರೆ ದಯವಿಟ್ಟು ಬರಬೇಕು, ಇಲ್ಲದಿದ್ದರೆ ಅದರ ಸದಸ್ಯರಿದ್ದರೆ ದಯವಿಟ್ಟು ಬಂದು ನಮ್ಮಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲ ಸದಸ್ಯರಿಗೂ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಅದೇ ರೀತಿ ಆಡಳಿತ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಮೊದಲು ಬಹಳ ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ತಮಗೆ ನೀಡುವಂತಹ ಈ ಒಂದು ಶಾಲು ಮತ್ತು ದೇವಸ್ಥಾನದ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಮುಂದೆ ವೇದಿಕೆ ಸೋಮನಾಥನ ಪಾದಚರಣಗಳಿಗೆ ಶಿರಸ ತಲೆಯನ್ನು ಭಾಗಿಸ್ತಾ ಜಗದ್ಗುರು ಶ್ರೀ ಶ್ರೀ ರಮಾನಂದ ಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಆಡಳಿತ ಸಮಿತಿ ಹಾಗೂ ಎಲ್ಲ ಭಗವತ್ ಬಾಂಧವರ ಪರವಾಗಿ ಇವತ್ತು ನವರಾತ್ರಿಯ ಕಡೆಯ ದಿನದ ಇವತ್ತಿನ ಈ ಉತ್ಸವದ ಧಾರ್ಮಿಕ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ ಹಾಗೂ ಅನ್ಯಾನ್ಯ ಜವಾಬ್ದಾರಿಗಳೆಲ್ಲ ಹಿರಿಯರಿದ್ದಾರೆ, ಹಾಗೂ ಅಧ್ಯಕ್ಷರುಗಳೇ, ಟ್ರಸ್ಟಿಗಳೇ, ಮಹಿಳಾ ಅಧ್ಯಕ್ಷರುಗಳೇ ಹಾಗೂ ಭಗವತ್ ಬಾಂಧವರೇ, ಈಗಾಗಲೇ ನಾಟ್ಯಾಚಾರ್ಯರಾದಂಥ ಮೋಹನ್ ಕುಮಾರ್, ನಾವು ಸಣ್ಣದಿಂದಲೂ ಕೂಡ ಈ ಪರಿಸರದಲ್ಲಿ ಓಡಾಡೋರು. ಆ ಸಮಯದಲ್ಲಿ ಅವರ ಕಾರ್ಯಕ್ರಮಗಳೆಲ್ಲ ನಾವು ಬಂದು ಹೋಗುವಂಥ ಸಂದರ್ಭ. ಈ ನಮ್ಮ ರಮಾನಂದ ಸ್ವಾಮೀಜಿ ಅವರು ವಿಶ್ವ ಹಿಂದೂ ಪರಿಷತ್ತಿನ ಅದೇ ರೀತಿ ನಮ್ಮ ಹಿಂದೂ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ದೊಡ್ಡದಾದ ಗಣನೀಯದ ಒಂದು ಸೇವೆಯನ್ನು ಮಾಡಿರುವವರು. ಕುಗ್ರಾಮದ ಮಾನಿಲದಲ್ಲಿ ಮೋಹನ್ ದಾಸ್ ಸ್ವಾಮೀಜಿ ಹೇಗೆ ಅದೇ ರೀತಿ ಈ ಒಂದು ನಗರ ಪ್ರದೇಶದಲ್ಲಿದ್ದರೂ ಕೂಡ ಈಗಾಗಲೇ ಸುವರ್ಣರು ಹೇಳಿದರು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹಿಂದುಳಿದ ವರ್ಗದಲ್ಲಿ ಒಂದು ಧಾರ್ಮಿಕವಾಗಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂಥ ಮಹಾನ್ ಸ್ವಾಮೀಜಿ ಅಂದರೆ ಅದು ನಮ್ಮ ರಮಾನಂದ ಸ್ವಾಮೀಜಿ. ಪೂಜನೀಯ ಸ್ವಾಮೀಜಿಯವರು ನಿಷ್ಠುರ, ಅದೇ ರೀತಿ ಒಂದು ಸಮಗ್ರವಾಗಿ ಹಿಂದೂ ಸಮಾಜವನ್ನು ಕಟ್ಟುವಲ್ಲಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳಿಗೆ ನಿತ್ಯ ನಿರಂತರ ಮಾರ್ಗದರ್ಶನವನ್ನು ಮಾಡ್ತಿರೋರು. ಅವರ ಕಾಲದ ನಂತರ ಈ ಒಂದು ದೇವಸ್ಥಾನದಲ್ಲಿ ಮುಂದಿನ ವಿಷಯ ಹೇಗೆ, ಮುಂದಿನ ಧಾರ್ಮಿಕ ಕಾರ್ಯಕ್ರಮಗಳು ಹೇಗೆ ಚಿಂತನೆ ಅಂತ ಹೇಳುವಾಗ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಗೋಪಾಲ್ ಕೊತ್ತರ್ ಇರ್ಬೋದು, ಮೆಂಡನವರಿರ್ಬೋದು, ನಾರಾಯಣವರಿದ್ದು, ಅದೇ ರೀತಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಉಳ್ಳಾಲ ಪರಿಸರದ ಎಲ್ಲ ಗಣ್ಯಾಧಿಗಣ್ಯ ಹಿಂದೂ ಸಮಾಜದ ಮಾರ್ಗದರ್ಶಕರು ಇದೊಂದು ಒಳ್ಳೆಯ ಚಿಂತನೆ ಇಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಟ್ರಸ್ಟ್ನ ಮುಖಾಂತರ, ಅದೇ ರೀತಿ ಈ ಸಾಮಾಜಿಕವಾಗಿ ಇರುವಂಥ ಹಲವಾರು ಪಿಡುಗುಗಳ ಬಗ್ಗೆ ಸ್ವಾಮೀಜಿಯವರು ಹೋರಾಟವನ್ನು ಮಾಡಿದಂಥ ಸ್ವಾಮೀಜಿ ಅವರು ಕೇವಲ ಒಂದು ಹಿಂದೂ ಸಮಾಜ ಮಾತ್ರ ಅಲ್ಲ, ಪ್ರತಿ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಕೂಡ ಎದುರಿಸಿ ಅವರಿಗಾಗುವಂಥ ಮಾರ್ಗದರ್ಶನಗಳನ್ನು ಎಲ್ಲ ಸಮುದಾಯದವರಿಗೂ ಕೊಡ್ತಾಯಿದ್ರು. ಅದೇ ರೀತಿ ಈ ಒಂದು ಪರಿಸರದಲ್ಲಿ ಧಾರ್ಮಿಕವಾಗಿ ಭಜನಾ ಕಾರ್ಯಕ್ರಮ ಇರ್ಬೋದು,
ಆರೋಗ್ಯದಂಥ ಶಿಬಿರಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ನಮ್ಮ ರಮಾನಂದ ಗುರೂಜಿಯವರು ನಿತ್ಯ ನಿರಂತರವಾಗಿ ಮಾಡ್ತಾಯಿದ್ರು. ಅದರಲ್ಲಿ ಕೂಡ ಈಗಾಗಲೇ ನಮ್ಮ ಸ್ನೇಹಿತರು ಗಣೇಶ್ ಕೊಲ್ಲೆ ಅಂತ, ಅವರ ತಂದೆ ಮೋನಪ್ಪ ಅಂತೇಳಿ ಅವರವರ ನಿತ್ಯ ನಿರಂತರವಾಗಿ ಅವರ ಹಿಂದೆ ಓಡಾಡ್ತಿದ್ರು. ಅಕ್ಕಿ ಇರ್ಬೋದು, ಬಡವರಿಗೆ ಏನಾದರೂ ತೊಂದರೆ ಆದಾಗ ಅವರ ಮನೆಗೆ ಹೋಗಿ ಅವರ ಕೈಲಾದ ಸೇವೆಯನ್ನು ಮಾಡಿ ಸ್ವಾಮೀಜಿ ಅಂತ ಮರೆತು ಅವರು ಸೇವೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿರೋದನ್ನು ಎಲ್ಲರೂ ಕಂಡಿದ್ದೀವಿ. ಈಗಾಗಲೇ ಶಿವಪ್ರಸಾದ್ ಅವರು ಮೊನ್ನೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ನಮ್ಮ ಮೋಹನ್ ಕುಮಾರ್ ಅವರಿಗೆ 40ರಿಂದ 47 ಜನ 50ರಿಂದ 55 ವರ್ಷ ಮೀರಿದವರು ಬಂದು ಆ ನಟರಾಜನ ಮೂರ್ತಿಯನ್ನು ಅವರ ಮನೆಗೆ ತಂದು ಸಮರ್ಪಿಸಿ ಆ ಒಂದು ದೊಡ್ಡ ಮಟ್ಟದ ಅವರ ನೆನಪನ್ನು ಮಾಡಿದ್ದಾರೆ. ಅಂಥ ಕೆಲಸಗಳು ಮೋಹನಾಚಾರ್ಯ ಅವರು ತುಂಬ ಮಾಡ್ತಾ ಇದ್ದಾರೆ. ಅವರೆಲ್ಲ 91, 92 ವರ್ಷ ಇಳಿ ವಯಸ್ಸಿನಲ್ಲಿ ಕೂಡ ಈಗಾಗಲೇ ಅರ್ಥಗರ್ಭಿತವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವಾಗಿ ಅವರ ಕಥೆಯನ್ನು ಹೇಳಿದರು. ಅಂಥ ಒಂದು ಉದಾರತೆಯನ್ನು ತೋರಿಸಿದಂಥ ಮೋಹನ ನಾಟ್ಯರಿಗೆ ಇವತ್ತು ಈ ನಮ್ಮ ರಮಣದ ಟ್ರಸ್ಟಿನವರು, ಅದೇ ರೀತಿ ಆಡಳಿತ ಸಮಿತಿಯವರು, ಮಹಿಳಾ ಮುಂದೆ ಉತ್ತಮವಾದ ಒಂದು ಸನ್ಮಾನ ಆಗಿದೆ. ಇದು ಸಮಾಜಕ್ಕೆ ಪೂರಕವಾದ ಎಲ್ಲರಿಗೂ ಮಾರ್ಗದರ್ಶನ ಕೆಲಸ ಆಗಲಿ, ರಮಣದ ಆಶ್ರಮದ ಇನ್ನೂ ಕೂಡ ಕೆಲಸ ಆಗಲಿಕ್ಕಿದೆ. ಈಗಾಗಲೇ ನಮ್ಮ ಟ್ರಸ್ಟ್ ಅವರು ಹೇಳಿದರು, ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಕೇಂದ್ರ ಹೆಸರುವಾಸಿಯಾಗಿರುವಂಥ ಪುರಾತನದಲ್ಲಿ ಹೆಸರು ಉಳಿಯುವಂಥ ಕೆಲಸ ಈ ಸ್ವಾಮೀಜಿಯಿಂದ ಆಗಿದೆ. ಅವರ ಮುಂದಿನ ಕೆಲಸ ಕೂಡ ನಾವೆಲ್ಲರೂ ಸೇರಿ ಅವರ ಏನು ಚಿಂತನೆ ಇದೆ, ಇಂದು ಸಮಾಜಕ್ಕೆ ಏನು ಅವರ ಕೊಡುಗೆ ಇದೆ, ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಕೂಡ ದೊಡ್ಡ ಮಟ್ಟದ ಚಿಂತನೆಯಲ್ಲಿ ಈ ಧಾರ್ಮಿಕ ಮಂದಿರವನ್ನು ಪುನರುತ್ಥಾನ ಮಾಡಿ ದೊಡ್ಡ ಮಟ್ಟದ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಅವಕಾಶ ಕಲ್ಪಿಸಿಕೊಟ್ಟಂಥ ಸ್ವಾಮೀಜಿಯವರು ಇನ್ನೊಮ್ಮೆ ನೆನೆಯುತ್ತಾ, ಈ ಧಾರ್ಮಿಕ ಸಮಾರಂಭದಲ್ಲಿ ಮೊನ್ನೆ 3 ತಾರೀಕಿಗೆ ನಾನು ಪಾಲ್ಗೊಳ್ಬೇಕಿತ್ತು, ನಾರಾಯಣ ಅವರು ಹೇಳ್ತಾನೆ ಇದ್ದರು. ಆದರೆ 2-3 ಕಾರ್ಯಕ್ರಮದಲ್ಲಿ ನಾನು ಹೊರಗಡೆ ಇದ್ದ ಕಾರಣ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೇ ಬರಬೇಕಂತೇಳಿ ಸ್ವಲ್ಪ ತಡವಾಗಿ ಬಂದಿದ್ದೀನಿ. ಅದಕ್ಕೆ ವಿಷಾದಿಸ್ತಾ ಈ ಒಂದು ರಮಣಾಶ್ರಮ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವಂಥ ಟ್ರಸ್ಟಿಯವರ, ಅದೇ ರೀತಿ ಆಡಳಿತ ಮಂಡಳಿಯ, ಮಹಿಳಾ ಮಂಡಳಿಯ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಕೂಡ ಕೈ ಜೋಡಿಸ್ತಾ ಇದ್ದೇನೆ ಅಂತ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಂಥ ಈ ಟ್ರಸ್ಟಿಯವರಿಗೆ, ಅದೇ ರೀತಿ ಈ ಪರಿಸರದ ಎಲ್ಲ ಭಗವದ್ಬಂಧವರಿಗೆ ವಂದಿಸ್ತಾ ನನ್ನ 2 ಮಾತಿಗೆ ವಿರಾಮ ಚಿಕ್ಕೆ ನೀಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಿಂದೂ ಸಂಸ್ಕೃತಿಯಲ್ಲಿ ಆ ಆದಿಶಕ್ತಿ ಜಗನ್ಮಾತೆ ಇವರ ವಿವಿಧ ರೂಪಗಳಿಂದ ಎಲ್ಲ ಶಕ್ತಿಗಳನ್ನು ಆರಾಧಿಸುತ್ತಾ ಹಿಂದೂ ತತ್ವಗಳಿಂದ ಕೂಡಿದಂತಹ ಈ ಆಚರಣೆಯನ್ನು ಮಾಡುತ್ತಾ ಧರ್ಮದ ಜಯ ಎಂಬಂತಹ ಈ ಜಗತ್ತಿನ ವಿಶ್ವದಾದ್ಯಂತ ಯಾವುದೇ ಜಾತಿ ಸಮುದಾಯ ಧರ್ಮವನ್ನು ನೋಡದೆ ಇದು ಜಗತ್ತಿನ ಜಯ ಎಂಬಂತಹ ಸಂಭ್ರಮದಿಂದ ಸಂಭ್ರಮಿಸುವಂತಹ ಈ ರಾಷ್ಟ್ರದಾದ್ಯಂತ, ಈಗ ಹೇಳ್ಬೋದು ಪ್ರಾಯಶಃ ನಮ್ಮ ವಿಶ್ವದಲ್ಲಿ ಕೆಲವು ಭಾಗಗಳು ಕೂಡ ಇದರಲ್ಲಿ ಸೇರಿಕೊಂಡಿರ್ಬೋದು, ವಿವಿಧ ರೀತಿಯಲ್ಲಿ ವೈವಿಧ್ಯಮಯವಾಗಿ ಆಚರಿಸುತ್ತಾ ಬಂದಿರುವಂತಹ ಒಂದು ಆಚರಣೆ ಎಂದರೆ ಅದು ನವರಾತ್ರಿ ಉತ್ಸವ. ಇಲ್ಲಿ ನಾವು ಮುಖ್ಯವಾಗಿ ತಿಳಿಯಬೇಕಾದಂತಹ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಂತಹ 1-2 ವಿಷಯಗಳು. ಒಂದನೆಯದಾಗಿ ಮಾತೃಶಕ್ತಿ, ಎರಡನೆಯದಾಗಿ ಧರ್ಮ ಸಂರಕ್ಷಣೆ. ಹಾಗೆಯೇ ಧರ್ಮ ಸಂರಕ್ಷಣೆಗೆ ದುಷ್ಟಶಕ್ತಿಯ ನಿಗ್ರಹ ಯಾಕೆ ಬೇಕು ಎಂಬ ಪ್ರಶ್ನೆಯು ಇದು ಇವಾಗ ಸ್ವಲ್ಪ ಹೆಚ್ಚಾಗಿ ಬರುತ್ತಾ ಇದೆ. ಇದು ಕೂಡ ಧರ್ಮ ಸಂರಕ್ಷಣೆ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ದುಷ್ಟ ನಿಗ್ರಹ ಕೂಡ ಅಗತ್ಯವಿದೆ ಎಂಬುದಂಥ ವಿಷಯಗಳನ್ನು ಈ ಹಬ್ಬದ ಆಚರಣೆಯಲ್ಲಿ ನಾವು ನೋಡ್ಬೋದು. ಹಾಗಿದ್ರೆ ಮಾತೃಶಕ್ತಿ ಅಂದಾಕ್ಷಣ ನಮಗೆ ತೋರುವುದು ತಾಯಿ. ನಮ್ಮನ್ನು ಜನ್ಮ ಕೊಟ್ಟು ಆ ಪ್ರೀತಿ ವಾತ್ಸಲ್ಯದಿಂದ ಆ ಮಮತೆಯ ಕಣ್ಣುಗಳು, ಆ ಪ್ರೀತಿಯ ಮುಖ, ಇದು ಸತ್ಯವೇ ಆಗಿದ್ದರೂ ಕೂಡ ಯಾವಾಗ ಅವಶ್ಯಕವಾಗಿದ್ದಾಗ ಇದು ಲಯಕ್ಕೂ ಕಾರಣವಾಗಬಹುದು ಎಂಬಂತಹ ಒಂದು ಸಂದೇಶವನ್ನು ಈ ನವರಾತ್ರಿಯಲ್ಲಿ ನಾವು ನೋಡಿಕೊಳ್ಬಹುದು. ಯಾವಾಗ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದಂತಹ
ಬ್ರಹ್ಮ ವಿಷ್ಣು ಮಹೇಶ್ವರರೇ ರಾಕ್ಷಸರ ದುಷ್ಟಕೃತ್ಯಗಳಿಂದ ತತ್ತರಿಸುತ್ತಿರುವಾಗ ಆದಿಶಕ್ತಿಯ ಮೊರೆ ಹೋದಂತಹ ಸಮಯದಲ್ಲಿ ತನ್ನ ಎಲ್ಲ ಶಕ್ತಿಗಳಿಂದ ಎಲ್ಲ ಅವತಾರಗಳಿಂದ ಅವತರಿಸಿ ಸಂಪೂರ್ಣ ದುಷ್ಟ ನಿಗ್ರಹವನ್ನು ಮಾಡಿ ಈ ಜಗತ್ತಿನ ರಕ್ಷಣೆಯನ್ನು ಮಾಡಿದಂತಹ ಈ ಶುಭ ಸಂದರ್ಭ ವಿಜಯದಶಮಿ. ಅದೇ ರೀತಿ ಧರ್ಮ, ನಾವು ಹಿಂದೂ ಸಂಸ್ಕೃತಿಯಲ್ಲಿ ಧರ್ಮಕ್ಕೆ ಅತ್ಯಂತ ಪ್ರಧಾನವಾಗಿ ನೋಡಿಕೊಳ್ಳುತ್ತೇವೆ. ಧರ್ಮದ ರಕ್ಷಣೆ ಎಂದರೆ ಏನು? ಇದನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದಂತೆ ಒಂದೆರಡು ವಾಕ್ಯದಲ್ಲಿ ಹೇಳುವುದಾದರೆ, ನಾವು ಈ ಸೃಷ್ಟಿಯ ಒಳಿತಿಗಾಗಿ ದೈವಿಕ ಶಕ್ತಿಯುತವಾದಂತಹ ಸಾಧನೆಗಳಿಂದ ಯಾವುದೇ ಕಾರ್ಯಗಳನ್ನು ಮಾಡುತ್ತೇವೋ ಅದೆಲ್ಲ ಧರ್ಮ ಅಂತೇಳಿ ಹೇಳಲಾಗಿದೆ. ಹಾಗೆಯೇ ಮಾತೃಶಕ್ತಿ ಎನ್ನುವುದನ್ನು ನಮ್ಮ ಹಿಂದೂ ಪರಂಪರೆಯ ಹಿರಿಮೆಯಲ್ಲಿ ನಾವು ಆ ತಾಯಿಯ ಶಕ್ತಿಯನ್ನು ನೋಡುವಂತಹ ಪ್ರತಿಯೊಂದು ಶಕ್ತಿಯನ್ನು ಕೂಡ ಮಾತೃಶಕ್ತಿ ಎಂದು ಪರಿಗಣಿಸ್ತೇವೆ. ಇದರಲ್ಲಿ ಸೃಷ್ಟಿಯು ಒಂದಾಗಿದೆ. ಹಾಗೆಯೇ ಆ ಮಾತೃಶಕ್ತಿ ಇರುವಂತಹ ಎಲ್ಲ ಸ್ತ್ರೀಯರು, ನಮ್ಮ ಆಚರಣೆಗೆ ರಕ್ಷಣೆಯಾಗುವಂತಹ ಗೋಮಾತೆ, ಇದೆಲ್ಲವನ್ನು ನಾವು ಕೂಡ ಮಾತೃಶಕ್ತಿಯಿಂದ ಕಾಣುತ್ತಾ ಇದ್ದೇವೆ. ಹಾಗಿದ್ದರೆ ಧರ್ಮ ಎಂಬುದು ಯಾವುದೇ ಈ ಸೃಷ್ಟಿಯ ಒಳಿತಿಗಾಗಿ ಮಾಡುವಂತಹ ಒಂದು ಯಾವುದೇ ಕಾರ್ಯ ಅಂಥೇಳಿ ಆದರೆ ಮಾತೃಶಕ್ತಿಯೆಂದೇ ಪರಿಗಣಿಸಲ್ಪಟ್ಟಂತಹ ಆ ಸೃಷ್ಟಿಯ ರಕ್ಷಣೆಯೂ ಕೂಡ ಧರ್ಮದ ಕಾರ್ಯವೇ. ಹಾಗಿರುವಾಗ ಇಂದಿನ ಈ ನವರಾತ್ರಿ ಹಬ್ಬದಿಂದ ನಾವು ಯಾವ ಧರ್ಮದ ಭಾವನೆಯನ್ನು ಉತ್ತೇಜಿಸುತ್ತಿದ್ದೇವೋ, ಹಾಗೆಯೇ ಧರ್ಮದ ರಕ್ಷಣೆಯ ಈ ಸಂದೇಶವನ್ನು ನಾವು ಜಗತ್ತಿಗೆ ಕೊಡುತ್ತಿದ್ದೇವೋ, ಇದು ಒಂದು ಧರ್ಮದ ರಕ್ಷಣೆಯ ಕಾರ್ಯವೆಂದೇ ಹೇಳಬಹುದು. ಹಾಗಿದ್ದರೆ ಧರ್ಮದ ರಕ್ಷಣೆ ಎಂದಾದಾಗ ದುಷ್ಟಶಕ್ತಿ ಯಾಕೆ ಬೇಕು ಎಂಬಂಥ ಒಂದು ಪ್ರಶ್ನೆ. ಇದು ಪ್ರಾಯಶಃ ಈಗಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಎಲ್ಲ ವರ್ಗಗಳಿಂದ ಕೇಳಿ ಬರ್ತದೆ, ದುಷ್ಟಶಕ್ತಿಯ ನಿಗ್ರಹ ಯಾಕೆ ಬೇಕು? ನಮ್ಮ ಈ ಜಗತ್ತಿನ ಪ್ರಾರಂಭದಲ್ಲಿ ಉತ್ಪತ್ತಿಯಾದಂತಹ ಎರಡು ಶಕ್ತಿಗಳು, ಒಂದು ದೈವಿಕ ಶಕ್ತಿ, ಇನ್ನೊಂದು ದಾನವ ಶಕ್ತಿ. ಅದರ ಮಧ್ಯದಲ್ಲಿ ಸಿಲುಕಿಕೊಂಡಂತಹ ಈ ಮನುಷ್ಯರು ನಾವು ಪ್ರಕೃತಿಯಿಂದ ರೂಪಿತವಾಗಿದ್ದಂತಹ 3 ಗುಣಗಳಿಂದ ಬಂಧಿತರಾಗಿದ್ದೇವೆ ಎಂಬುದಾಗಿ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಈ ಗುಣಗಳು ಯಾವುದಂತ ಹೇಳಿದರೆ, ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರುವಂತಹ, ಎಲ್ಲಿ ಸಹಾನುಭೂತಿ, ಕ್ಷಮೆ, ಬುದ್ಧಿ, ವಿದ್ಯೆ ಇದು ಸಂಭ್ರಮವಾಗಿ ನೆಲೆದಿರುತ್ತಂತೋ ಅಂತಹ ಸಾತ್ವಿಕ ಗುಣ. ಹಾಗೆಯೇ ಈ ಜೀವನಾಂಶವನ್ನು ಪಡೆಯುವುದಕ್ಕಾಗಿ ಉತ್ತೇಜನಪೂರ್ವಕವಾಗಿ ಇಚ್ಛೆ ಕಾಮಗಳಿಂದ ಮಾಡುವಂತಹ ಆ ಶಕ್ತಿ, ಅದು ರಜವ ಶಕ್ತಿ ಅಂತ ಹೇಳಿದ್ದಾರೆ. ಹಾಗೆಯೇ ಪ್ರಕೃತಿಯ ಸ್ವಾಭಾವಿಕ ರೂಪ ಇದು ತಮೋ ಶಕ್ತಿ. ಇಲ್ಲಿ ಜಡ, ಅಜ್ಞಾನ, ಕೋಪ ಇದಕ್ಕೆಲ್ಲ ಜಾಗವಿದೆ. ಇದನ್ನು ಮುಖ್ಯವಾಗಿ ನಾವು ಇದನ್ನು ನಮ್ಮ ದೇಹಾಭಿಮಾನವಾದಂತಹ ಶಕ್ತಿ ಅಂತ ಕರಿತೇವೆ. ಹಾಗಿದ್ರೆ ಈ ಗುಣಗಳಲ್ಲಿ ಯಾವುದರ ಪ್ರಭಾವ ಜಾಸ್ತಿ ಆಗುತ್ತದೋ ಅದನ್ನು ಹೊಂದಿಕೊಂಡು ನಾವು ದೈವಿಕ ಶಕ್ತಿ ಅಥವಾ ರಾಕ್ಷಸ ಶಕ್ತಿಯನ್ನು ಪಡೆಯುತ್ತೇವೆ. ಹಾಗಿದ್ದರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಧರ್ಮದ ರಕ್ಷಣೆ, ದುಷ್ಟ ನಿಗ್ರಹ ಎಂಬುದು ನಾವು ಈ ಆಚರಣೆಯಲ್ಲಿ ಸತ್ಯ ಯುಗ, ಹಾಗೆಯೇ ತ್ರೇತಾಯುಗ, ಹಾಗೆಯೇ ದ್ವಾಪರ ಯುಗ ಇವೆಲ್ಲದರಲ್ಲೂ ಈ ಕಾರ್ಯ ನಡೆದಿದೆ ಎಂಬುದು
ತಿಳಿದಿದ್ದೇವೆ. ಹಾಗೆಯೇ ಇದು ಒಂದು ಕಾಲಮಿತಿ ಅಥವಾ ಜಾಗಕ್ಕೆ ಸೀಮಿತವಾಗಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಿದ್ದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡಿದರೆ ಆ ದೇವಿ ನಮ್ಮ ಈ ಮಾತೃಶಕ್ತಿಯೆಂದು ನಾವು ಯಾವುದನ್ನು ಪೂಜಿಸ್ತೇವೋ ಅದಕ್ಕೆ ಆಗುತ್ತಿರುವಂತಹ ಅನ್ಯಾಯಗಳು, ಆ ಮಾತೃಶಕ್ತಿ ಎಂಬಂತಹ ದೇವಿಯ ರೂಪವನ್ನು ನಾವು ಪೂಜಿಸ್ತೇವೋ ಅಂತಹ ದೇವಿಯ ವಿಗ್ರಹಗಳನ್ನೇ ತುಂಡರಿಸುವಂತಹ ಈ ಸಮಯದಲ್ಲಿ ಆ ದೇವಿ ಪ್ರಾಯಶಃ ಬೇಗನೆ ಇನ್ನೊಮ್ಮೆ ಜನ್ಮ ತೆರೆದು ಈ ದುಷ್ಟ ಶಕ್ತಿಗಳಿಗೆ ನಿಗ್ರಹವನ್ನು ಮಾಡುವಂತಹ ನಿಟ್ಟಿನಲ್ಲಿ ತಯಾರಾಗುತ್ತಾಳೆ ಅಂತ ಹೇಳಿದರೆ ಆಶ್ಚರ್ಯವಿಲ್ಲ. ಹಾಗಿದ್ದರೆ ಈ ದುಷ್ಟಶಕ್ತಿ ಎಂಬುದು ಇದು ಒಂದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಇದು ನಮ್ಮಲ್ಲೇ ಹೊಂದಿರುವಂಥ ಕೆಲವು ಗುಣಗಳು. ನಾವು ಈ ಸಂದರ್ಭದಲ್ಲಿ ಈಗಲೂ ನಾವು ಎಷ್ಟೋ ಪೋಸ್ಟ್ಗಳಲ್ಲಿ ನೋಡ್ತಾ ಇದ್ದೇವೆ ಅಥವಾ ಎಷ್ಟೋ ಕಡೆಗಳಲ್ಲಿ ಕೇಳ್ತಾ ಇದ್ದೇವೆ, ಹಿಂದೂಗಳು ಇವುಗಳು ಮಲಗಿದ್ದಾರಂತೆ. ಪ್ರಾಯಶಃ ನಾವು ಆ ಅಜ್ಞಾನದಿಂದ ತಾಮಸ ಸ್ಥಿತಿಯಿಂದ ಮುಂದೆ ಬರಲಿಲ್ಲ ಅಂತ ನಮಗೆ ಕಾಣ್ತಾ ಇದೆ. ಇವಾಗ ಬಾಂಗ್ಲಾದೇಶದಲ್ಲಿ ನಡೆದಂತಹ ಹಿಂದೂಗಳ ಕೃತ್ಯ ಅದು ಬಾಂಗ್ಲಾದೇಶಗಳಿಗೆ ಸೀಮಿತವಾಗಿದೆ. ನಮಗೆ ಯಾವಾಗ ಅದು ನಮ್ಮ ಮಂಗಳೂರು ಕ್ಷೇತ್ರಕ್ಕೆ ಬರ್ತದೋ ಆವಾಗ ಅದು ನಮಗೆ ತಟ್ಟಿದ್ದು ಅಂತೇಳಿ ನಮಗೆ ಅರ್ಥವಾಗ್ತದೆ. ಈ ಭಾವನೆಯನ್ನು ನಾವು ಬಿಟ್ಟು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ನಮ್ಮ ಈ ಜೀವನದ ಮುಖ್ಯ ಉದ್ದೇಶವಾದಂತಹ ಮುಕ್ತಿ ಸಾಧನೆ, ಇದನ್ನು ಮಾಡಬೇಕಿದ್ರೆ ನಾವು ಈ ತ್ರಿಗುಣಗಳಿಂದ ಪಾರಾಗಬೇಕು. ಹಾಗಿದ್ದರೆ ಅಜ್ಞಾನದಿಂದ ನಾವು ಕಾರ್ಯಪ್ರವೃತ್ತರಾಗಿ ಕಾರ್ಯಪ್ರವೃತ್ತಿಯಿಂದ ಧರ್ಮದ ರಕ್ಷಣೆ ಮಾಡಿ ಆ ಧರ್ಮದ ಪರಮೋನ್ನತಿಗೆ ತಲುಪಿದ ನಂತರ ನಮಗೆ ಆ ಮುಕ್ತಿ ಸಿಗುತ್ತದೆ ಅಂತೇಳಿ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇದೇ ಈ 3 ಶಕ್ತಿಗಳಿಂದ ಪಾರಾಗುವಂತಹ ಒಂದು ತತ್ವವನ್ನು ನವರಾತ್ರಿ ಆಚರಣೆಯಲ್ಲೂ ಕೂಡ ನಾವು ಕಾಣಬಹುದು. ಈ 9 ದಿನದ ಆಚರಣೆಯಲ್ಲಿ 3 ದಿನದ ವಿಭಾಗವನ್ನು ಮಾಡಿ ಪ್ರಥಮ 3 ದಿನ ಒಂದು ಶಕ್ತಿ ಸ್ವರೂಪವಾದಂಥ ದುರ್ಗೆಯನ್ನು, ಮಧ್ಯದ 3 ರೂಪದ ದಿನವನ್ನು ಆ ಸಂಪತ್ತು, ಐಶ್ವರ್ಯ, ತೇಜಸ್ಸು ಮತ್ತು ನಮ್ಮ ಶಕ್ತಿದಾಯಕವಾದಂತಹ ಮಹಾಲಕ್ಷ್ಮಿ ಅವರ ಆರಾಧನೆಯನ್ನು, ಕೊನೆಗೆ ಬರುವಂತಹ 3 ದಿನಗಳಲ್ಲಿ ನಾವು ಬುದ್ಧಿ, ಧ್ಯೇಯ, ತ್ಯಾಗ ಇಂತಹ ಧರ್ಮಯುಕ್ತವಾದಂತಹ ಧರ್ಮ ಪ್ರಚೋದನಕಾರಿಯಾದಂತಹ ದೇವತೆಯಾದಂತಹ ಸರಸ್ವತೀ ದೇವಿಯನ್ನು ಸ್ಮರಿಸಿ ಅದರ ವಿಜಯದಶಮಿಯ ಒಂದು ಸಂಭ್ರಮಿಸುತ್ತೇವೆ ಎಂದು ನಮ್ಮ ಈ ನವರಾತ್ರಿಯ ವ್ಯಾಖ್ಯಾನದಲ್ಲಿ ಇದೆ. ಹಾಗಿರುವಾಗ ಈ ಶುಭ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಕೃತಿಯನ್ನು ಉಳಿಸುವುದು ತುಂಬ ಅಗತ್ಯ. ನಾವು ಇಲ್ಲಿ ಮಾತನಾಡಿದಂತಹ ಶ್ರೀಯುತ ಮಧುಸೂದನ್ ಅವರ ಮಾತುಗಳನ್ನು ಕೇಳಿದ್ದೇವೆ. ಹಾಗೆಯೇ ಗೌರವಾನ್ವಿತ ನಾಟ್ಯಾಚಾರ್ಯ ಮೋಹನ್ ಕುಮಾರ್ ಅವರ ಮಾತುಗಳನ್ನು ಕೇಳಿದ್ದೇವೆ. ಇಲ್ಲಿ ಒಂದು ಸಂಸ್ಥಾನ ಸ್ಥಾಪನೆಯಾಗಬೇಕಿದ್ರೆ ಎಷ್ಟರ ಮಟ್ಟಿಗೆ ಅವರು ಕಷ್ಟಪಟ್ಟಿದ್ದಾರೆ ಅಥವಾ ಆ ದೃಢ ನಿಶ್ಚಯ ಯಾವ ಮಟ್ಟಿಗಿತ್ತು, ಅದಕ್ಕಿರುವಂತಹ ಶ್ರದ್ಧಾಶಕ್ತಿ ಏನಿತ್ತು ಎಂಬುದನ್ನು ಅವರ ಮಾತಿನಲ್ಲಿ ಅವರು ಆಡಿದ್ದಾರೆ. ಇದೇ ಕಾರಣ. ಹಾಗಿರುವಾಗ ನಮ್ಮ ಇಂದಿನ ಧರ್ಮ ಸಂರಕ್ಷಣೆ ಆಗಬೇಕಿದ್ರೆ ಧರ್ಮದ ಒಂದಿಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕೆ ನಮ್ಮ ಒಂದಿಷ್ಟು ಸಮಯವನ್ನು ಬಿಟ್ಟಿರಬೇಕು. ಇಂತಹ ನಾವು ಎಲ್ಲರೂ ಒಟ್ಟುಗೂಡಿ ಇಂತಹ ಕಾರ್ಯಕ್ರಮವನ್ನು ಆಚರಿಸುವುದಕ್ಕೆ ಈಗಿನ ಕಾಲದಲ್ಲಿ ಅದನ್ನೊಂದು ಯಜ್ಞ ಅಂತೇಳಿಯೂ ಕರೀತೇವೆ. ಹಾಗೆಯೇ ನಮ್ಮಿಂದ ಆಗುವಂತಹ ಯಾವುದೇ ಹಣದ ರೂಪದಲ್ಲಿ ಅಥವಾ ಶಕ್ತಿ ರೂಪದಲ್ಲಿ ಅಥವಾ ನಮ್ಮ ಸಮಯದ ರೂಪದಲ್ಲಿ ಅದಕ್ಕೆ ಅರ್ಪಿಸುವಂಥದ್ದು ಆಹುತಿಯನ್ನು ನಾವು ಕೊಡಬೇಕಾದುದು ತುಂಬ ಅಗತ್ಯವಿದೆ. ಇಂತಹ ಎಷ್ಟೋ ಸಂಘ ಸಂಸ್ಥೆಗಳು ಹಿಂದೂ ಸಂಸ್ಕೃತಿಯ ಜಾಗೃತಿಗಾಗಿ ದುಡಿತಾ ಇದ್ದಾರೆ. ಅದರಲ್ಲಿ ನಮಗೆಲ್ಲರಿಗೂ
ಕೈ ಜೋಡಿಸುವಂಥ ಶಕ್ತಿ, ಆ ಭಾವ, ಹಾಗೆಯೇ ಆ ಶ್ರದ್ಧೆಯನ್ನು ಆ ಶ್ರೀದೇವಿ ಮೂಕಾಂಬಿಕೆ ನಮಗೆಲ್ಲ ಕರುಣಿಸಲಿ. ಹಾಗೆಯೇ ಶ್ರೀ ಮಧುಸೂದನ್ ಅವರು ಹೇಳಿದಂತೆ ಅವರು ಒಂದು ಸಂಕಲ್ಪ ಮಾಡಿಕೊಂಡಂತಹ ಒಂದು ಉನ್ನತವಾದಂತಹ ಒಂದು ಧ್ಯೇಯ, ಈ ಕ್ಷೇತ್ರವನ್ನು ಉದ್ಧಾರ ಮಾಡಿ ಇದರ ಬ್ರಹ್ಮಕಲಶೋತ್ಸವವನ್ನು ಮಾಡಬೇಕು ಎಂಬಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಆ ಶ್ರೀದೇವಿ ಕರುಣಿಸಲಿ. ನಮ್ಮ ಹಿಂದೂ ಸಂಸ್ಕೃತಿ ಹೀಗೆಯೇ ಒಂದು ಹನಿ ಕೂಡಿ ಹಳ್ಳ, ತೆನೆ ಕೂಡಿ ಕಣಜ ಅಂತ ಹೇಳುವಂತೆ ನಮ್ಮ ಒಬ್ಬೊಬ್ಬರ ಸಹಾಯದಿಂದ ದೈತ್ಯವಾಗಿ ಬೆಳೆಯುತ್ತಾ ಹೋಗಲಿ ಎಂದು ಈ ಶುಭ ಸಂದರ್ಭದಲ್ಲಿ ಆಶಿಸುತ್ತಾ ನನ್ನ ಈ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಭಾ ಕಾರ್ಯಕ್ರಮ ನಿರ್ವಹಣೆ ಮಾಡಿದಂಥ ಶ್ರೀ ಪ್ರವೀಣ್ ಬಸ್ತಿ ಇವರು ಕೂಡ ವೇದಿಕೆಗೆ ಬಂದು ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಮಹಾಬಲ್ ಶೆಟ್ಟಿ ಇವರಿಂದ ಗೌರವದ ಶಾಲು ಹಾಗೂ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅವರಾದ ನಾರಾಯಣ್ ಬಿ ಕುಂಪಲ ಇವರು ನೆರವೇರಿಸಬೇಕಾಗಿ ಕ್ಷೇತ್ರದ ವತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಮುಖ್ಯವಾಗಿ ನಮಗೆ ಇದಂಥ ನಾಟ್ಯಾಚಾರ್ಯರು ನಮ್ಮ ಹತ್ತಿರದಲ್ಲಿ ಇದ್ದರೂ ಕೂಡ ನಮ್ಮ ದೇಶ ಕಂಡೊಂದು ಅಪ್ರತಿಮ ಕಲಾವಿದರು. ಸರ್, ನಿಮಗೆ ಮುಂದಿನ ದಿನದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬರಲಿ ಅಂತೇಳಿ ನಾನು ಹಾರೈಸಿದ್ದೇನೆ. ತಾಯಿ ಮೂಕಾಂಬಿಕೆ ಅನುಗ್ರಹ ಖಂಡಿತ ಇರಲಿ ಅಂತೇಳಿ ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಪ್ರಥಮವಾಗಿ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಅನಿವಾರ್ಯ ಸಂದರ್ಭದಲ್ಲಿ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ವಿಶ್ವಂಬರ ರೈ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಪ್ರೇಕ್ಷಕ ವರ್ಗದಂಥ ನಿಮ್ಮನಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ವ್ಯವಸ್ಥಿತವಾದ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿದಂಥ ಜಯರಾಮಣ್ಣ, ಅದೇ ರೀತಿ ಶುಚಿರುಚಿಯಾದ ಊಟೋಪಚಾರ ವ್ಯವಸ್ಥೆ ಮಾಡಿದಂಥ ಗುರು ಭಟ್ ಮತ್ತು ಅವರ ಇಡೀ ತಂಡಕ್ಕೆ, ಹಗಲು ರಾತ್ರಿ ಎನ್ನದೆ ನಮ್ಮೆಲ್ಲ ಕಾರ್ಯಕ್ರಮದ ಜೊತೆ ಬೆನ್ನೆಲುಬಾಗಿ ನಿಂತವರು ಯಾರು ಅಂತ ಕೇಳಿದರೆ ನಮ್ಮ ಮಾತೃಮಂಡಳಿ ಸದಸ್ಯರು. ಅವರಿಗೆ ಒಂದು ಜೋರಾದ ಕೈ ಚಪ್ಪಳೆ ಬರಲೇಬೇಕು. ಯಾಕಂತೇಳಿದರೆ ಅದು ಪ್ರಸಾದ ವ್ಯವಸ್ಥೆ ಇರಲಿ, ಅಡುಗೆ ಬಡಿಸುವಂಥದ್ದು, ತರಕಾರಿ ಹಚ್ಚುವಂಥದ್ದು, ಸ್ವಚ್ಛತೆ ಎಲ್ಲವನ್ನು ನಮ್ಮ ನಿರೀಕ್ಷೆಗಿಂತಲೂ ಮೀರಿ ಸಮಯ ಶ್ರಮ ಎಲ್ಲ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವ ಸಹೃದಯ ಸಜ್ಜನ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸುತ್ತಾ ಧನ್ಯವಾದ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ.